हरे कृष्णा माता जी। हरे कृष्ण माता जी। हरे कृष्णा। हरे कृष्ण। ಹರೇ ಕೃಷ್ಣ ಪ್ರವೀಣಾ ಮಾತಾಜಿ, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ, ನಿಮ್ಮ ಹತ್ರ ಇದಿದೆ, PDF ಇದೆಯಾ? ನಂದು ಅದು ಆ, ಪೂರ್ತಿ ಇಲ್ಲ PDF. ಕಳಿಸ್ತೀನಿ ಮಾತಾಜಿ. ಎಷ್ಟನೇ ಶ್ಲೋಕದವರೆಗಿದೆ ನಿಮ್ಮ ಹತ್ರ? ಇವತ್ತಿಗೆ ಇದೆ, ಫಿನಿಶ್ ಆಗ್ಬಹುದಾ ಮಾತಾಜಿ? ಇಲ್ಲ, ಇವತ್ತದ ಇನ್ನೊಂದು 2-3 ಶ್ಲೋಕ ಇದೆ ನನ್ನ ಹತ್ರ, ಅದು ಆಗುದಿಲ್ಲ ಮಾತಾಜಿ. ಹೌದು, ಇವತ್ತಿಗೆ ಸಾಕಲ್ವಾ ಮಾತಾಜಿ? ಇಲ್ಲ ಇಲ್ಲ, ಅದರಲ್ಲಿ ಏನು ಇಲ್ಲ. ನಾನು ಕಳಿಸ್ತೀನಿ ಮಾತಾಜಿ. ನಿಮ್ಮದು ಎಲ್ಲಿವರೆಗಿದೆ ಶ್ಲೋಕ? ನಾನು ನೋಡ್ಲಿಲ್ಲ ಮಾತಾಜಿ, ಓಪನೇ ಮಾಡ್ಲಿಲ್ಲ ಮಾತಾಜಿ, ಯಾಕಂದ್ರೆ ನೋಡಿ ಓಪನ್ ನೋಡಿ, ಈಗ ಮಾಡಿದ್ರೆ ನೋಡಿ ಮತ್ತೆ ಹೇಳಿ. ಫುಲ್ ಆಗ್ತದೆ. 47ರವರೆಗೆ ನನ್ನ ಹತ್ರ ಇದೆ. ಅದು ಹೌದು, ಶ್ಲೋಕ 47 ನಾನು ಚೆಕ್ ಮಾಡಿದೆ. ಬೇಡ ಬೇಡ, ಇದೆ. ಅಂದ್ರೆ ನಾನು ಇಂಗ್ಲಿಷ್ ಹಾಕ್ಬಿಡ್ತೇನೆ ಮಾತಾಜಿ. ನನ್ನ ಹತ್ರ ಇದೆ. ಎಷ್ಟು ತುಂಬಾನೇ ಇದೆ ಮಾತಾಜಿ. ಹಾಗಾದ್ರೆ ಕಳಿಸಿ ನನಗೆ. ಓಕೆ ಮಾತಾಜಿ, ಕಳಿಸ್ತೀನಿ. ಇವತ್ತು ಕಳುಹಿಸಿದ್ದಾರೆ ಇವರು, ಪಲ್ಲವಿ ಮಾತಾಜಿ ಅವರು. ಕಳಿಸಿ ನನಗೆ. ಹೌದು, ಒಂದ್ ನಿಮಿಷ ನೋಡ್ತೀನಿ ಎಷ್ಟಿದೆ ಅಂತ. ಈ ಮೊಬೈಲ್ ಅಲ್ಲಿ ಓಪನ್ ಆಗುದಿಲ್ಲ ಮಾತಾಜಿ, ನಂಗೆ ಬೇರೊಂದು ಮೊಬೈಲ್ಗೆ ಹಾಕ್ಬೇಕಾಗ್ತದೆ. ಒಂದ್ ನಿಮಿಷ ನೋಡ್ತೀನಿ. ಹ್ಮ್ ಹ್ಮ್. ಪ್ರೇಯರ್ಸ್ ಮಾಡ್ತೇನೆ ಅಲ್ಲಿವರೆಗೆ. ಹಾ ಮಾತಾಜಿ, ಓಂ ನಾನು ಅಜ್ಞಾನ ಕಳಿಸ್ತೀನಿ, ನೀವು ಪ್ರಯೋಗ ಮಾಡಿ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधकान्ता नमोऽस्तु ते. तप्तकाञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊಟ್ಟ ಮೊದಲು ಈ ಒಂದು ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಂಗಳೂರು ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರ ನಾಮನಿಷ್ಠ ಪ್ರಭುಜಿಯವರಿಗೆ ಅನಂತ ವಂದನೆಗಳು.
जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ರಿಪೀಟ್ ಜಯ ಮಾಡಿ. ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्ಯ जय नित्यानंद, जय अद्वैत चंद्र जय गौर भक्त वृंद. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ ಮಾತಾಡಿ. ಹಾ ಮಾತಾಜಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಮಾತಾಜಿ. Okay. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು 43ನೇ ಶ್ಲೋಕ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 43, ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8. ಆತ ಏವ ಭಜ ಲೋಕ ಚೈತನ್ಯ ನಿತ್ಯಾನಂದ, ಕಂಡಿಬೆ ಸಂಸಾರ ದುಃಖ ಪಾಬೆ ಪ್ರೇಮಾನಂದ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಇಲ್ವಾ? ಉಮಾದೇವಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 43. ಆತ ಏವ ಭಜ ಲೋಕ ಚೈತನ್ಯ ನಿತ್ಯಾನಂದ, ಕಂಡೀಪಿ ಸಂಸಾರ ದುಃಖ ಪಾಪಿ ಪ್ರೇಮಾನಂದ. ಪದಾರ್ಥ ಓದ್ಬೇಕಾ ಮಾತಾಜಿ? ಹಾ ಮಾತಾಜಿ. ಆತ ಏವ ಆದ್ದರಿಂದ ಭಜ ಪೂಜಿಸಿ, ಲೋಕ ಓ ನನ್ನ ದೇವರೇ, ಓ ನನ್ನ ಜನರೇ, ಚೈತನ್ಯ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು. ಹೋಯ್ತು ಮಾತಾಜಿ ಮೇಲಕ್ಕೆ. ಮಾತಾಜಿ ಸ್ವಲ್ಪ ಕೆಳಕ್ಕೆ ಮಾಡಿ ಮಾತಾಜಿ. ಕೆಳಕ್ ಮಾಡಿ ಮಾತಾಜಿ. ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳು ಕಂಡಿಬೆ ಪರಾಜಯಗೊಳಿಸುತ್ತದೆ ಸಂಸಾರ ದುಃಖ ಐಹಿಕ ಅಸ್ತಿತ್ವದ ದುರ್ಬರ ಸ್ಥಿತಿಯನ್ನು ಪಾಬೆ ಅವನು ಪಡೆಯುತ್ತಾನೆ ಪ್ರೇಮಾನಂದ ಭಕ್ತಿಯ ಸೇವೆಯ ದಿವ್ಯಾನಂದ. ಅನುವಾದ: ಭಗವಾನ್ ಚೈತನ್ಯರು ಹಾಗೂ ನಿತ್ಯಾನಂದ ಪ್ರಭುಗಳು ನೀಡಿರುವ
ಭಕ್ತಿ ಸೇವಾ ವಿಧಾನವನ್ನು ಪಾಲಿಸಿ ಎಂದು ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಕೃತ ವಿಧಾನವನ್ನು ಅನುಸರಿಸಿ ಐಹಿಕ ಬದುಕಿನ ಯಾತನೆಗಳಿಂದ ಮುಕ್ತರಾಗಿ ಅಂತಿಮವಾಗಿ ಪ್ರಭುವಿನ ಪ್ರೇಮ ಸೇವೆಯ ಭಾಗ್ಯವನ್ನು ಗಳಿಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಧನ್ಯವಾದಗಳು. ಕಿ ಜೈ. ಹರೇ ಕೃಷ್ಣ. ಇಲ್ಲಿ ನಮಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಏನ್ ಹೇಳ್ತಾರೆ, ಭಗವಾನ್ ಚೈತನ್ಯರು ಮತ್ತು ನಿತ್ಯಾನಂದ ಪ್ರಭುಗಳು ನೀಡಿರುವ ಭಕ್ತಿ ಸೇವಾ ವಿಧಾನವನ್ನ ಪಾಲಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಭಕ್ತಿ ಸೇವಾ ವಿಧಾನ ಅಂದ್ರೆ ಯಾವುದು? ಹರೇ ಕೃಷ್ಣ. ಭಕ್ತಿ ಸೇವಾ ವಿಧಾನ ಯಾವುದನ್ನು ಕೊಟ್ಟಿದ್ದಾರೆ ನಮಗೆ? ಹರಿನಾಮ ಸಂಕೀರ್ತನೆ ಜಪ. ಹರಿನಾಮ ಸಂಕೀರ್ತನೆ. ಹರಿನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ ಅಲ್ವಾ ಹೇಳಿದ್ದಾರೆ. ಸೊ ಹಾಗಾಗಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮ ನಿವೇದನ ಇವು ಭಕ್ತಿ ಸೇವಾ ವಿಧಾನಗಳು. ನವವಿಧ ಭಕ್ತಿ. ಅದರಲ್ಲಿ ನಮಗೆ ಮುಖ್ಯವಾಗಿ ಹರಿನಾಮ, ಕೀರ್ತನ, ಶ್ರವಣ ಮಾಡ್ಲಿಕ್ಕೆ ಹೇಳಿದ್ದಾರೆ, ಕೀರ್ತನ ಮಾಡ್ಲಿಕ್ಕೆ ಹೇಳಿದ್ದಾರೆ, ಸ್ಮರಣ ಮಾಡ್ಲಿಕ್ಕೆ ಹೇಳಿದ್ದಾರೆ, ಪಾದ ಸೇವನ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅರ್ಚನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಇವು 4 ಬಹಳ ಮುಖ್ಯವಾದದ್ದು. ಇದನ್ನ ಪಾಲಿಸ್ಬೇಕು ಅಂತ ನಮಗ್ ನೋಡಿ ಆಚಾರ್ಯರುಗಳು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾರೆ, ಬೇಡ್ತಾರೆ. ಸೊ ಇನ್ಸ್ಟ್ರಕ್ಟಿಂಗ್, ಬೇಡಿಕೊಳ್ತೇನೆ. ಮನವಿ ಅಂದ್ರೆ ಏನು? ಬೇಡುವುದು ಅಂತ ಅಲ್ವಾ. ಹರೇ ಕೃಷ್ಣ. ಮನವಿ ಅಂದ್ರೆ ಹರೇ ಕೃಷ್ಣ ಬೇಡಿಕೊಳ್ಳೋದು ಮಾತಾಡಿ. ಮನವಿ ಅಂದ್ರೆ ಹೇಳೋದು, ಸಲ್ಲಿಸೋದು ಅಥವಾ ಬೇಡಿಕೊಳ್ಳೋದು ಮಾತಾಡಿ. ಬೇಡಿಕೊಳ್ಳುವುದಲ್ವಾ? ಕಳಕಳಿಯಿಂದ ಬೇಡಿಕೊಳ್ಳೋದು. ನೋಡಿ ಅವರು ನಮ್ಮ ಹತ್ರ ಬೇಡಿಕೊಳ್ತಾ ಇದ್ದಾರೆ. ನೋಡಿ, ನಾವು ಬದ್ಧ ಜೀವಿಗಳು. ನಮ್ಮ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ? ಶುದ್ಧ ಭಕ್ತರಿಗೆ ನಮ್ಮ ಬಗ್ಗೆ ಕಾಳಜಿ ಇರುತ್ತೆ ಅಲ್ವಾ. ಭಕ್ತರಿಗೆ ನಮ್ಮ ಬಗ್ಗೆ ಕಾಳಜಿ ಇರುತ್ತೆ. ನೋಡಿ, ನಮ್ಗೆ ಒಂದು ಕಳಕಳಿಯಿಂದ ಬೇಡ್ಕೊಳ್ತಾರೆ. ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸ್ವಲ್ಪ ಹಾದಿ ತಪ್ಪಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ? ಬುದ್ಧಿವಾದ ಹೇಳ್ತಾರೆ ಅಲ್ವಾ. ಆಮೇಲೆ ಅವರಿಗೆ ಸ್ವಲ್ಪ ಅಂದ್ರೆ ತುಂಬಾ ದೊಡ್ಡ ಮಕ್ಕಳು ಸ್ವಲ್ಪ ಬುದ್ಧಿ ಅವರು ದಾರಿ ತಪ್ಪಿದ್ರೆ ಏನ್ ಮಾಡ್ತಾರೆ? ಫ್ರೆಂಡ್ ತರ ಹೇಳ್ತಾರೆ ಅಲ್ವಾ. ಸೊ ಹಾಗೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ಆಚಾರ್ಯರುಗಳಿಗೆ ಪರದುಃಖ ದುಃಖಿ. ನಮ್ಗೆ ನಾವು ಈ ತರ ಕಷ್ಟದಲ್ಲಿ, ಐಹಿಕ ಬದುಕಿನಲ್ಲಿ ನಾವು ಯಾತನೆಯಿಂದ ತುಂಬಿದ್ದೇವೆ. ಯಾವ ಯಾತನೆ ಇದೆ ನಮಗೆ? ಹರೇ ಕೃಷ್ಣ. ನಮಗೆ ಯಾವ ಯಾತನೆ ಇದೆ ಈಗ? ಹುಟ್ಟು ಸಾವು, ಜನ್ಮ, ಮೃತ್ಯು, ಜರಾ, ವ್ಯಾಧಿ ಮೂಲಭೂತ ಸಮಸ್ಯೆಗಳು. ಮತ್ಯಾವ ಸಮಸ್ಯೆ ಇದೆ ನಮಗೆ? ಮತ್ಯಾವ ಸಮಸ್ಯೆ ಇದೆ ನಮಗೆ? ಇವಿಷ್ಟೇನೆ ನಮಗೆ ಸಮಸ್ಯೆ ಇರೋದು. ರೋಗ ರುಜಿನಗಳು, ಆದಿ ಭೌತಿಕ, ಆದಿ ತ್ರಿವಿಧ ತಾಪತ್ರಯಗಳಿದೆ. ಸೊ ಇದನ್ನ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೇವೆ. ಆಕ್ಚುಲಿ ನಾವು ಈ ರೀತಿ ಕಷ್ಟಪಡ್ಬೇಕಾಗ್ಲಿಲ್ಲ ಅಲ್ವಾ. ಭೌತಿಕ ಶರೀರ ಇದೆ ಅಂತ ಇದೆಲ್ಲ ಕಷ್ಟ ಇದೆ ನಮಗೆ. ಇದು ನಮಗೆ ನ್ಯಾಚುರಲ್ ಆಗಿ ಇದು ಅಲ್ಲ. ನಾವು ಎಲ್ಲಿಗೆ ಸೇರಿದವರು? ಆಧ್ಯಾತ್ಮಿಕ ಭಗವಂತನ ಲೋಕಕ್ಕೆ ಸೇರಿದವರು ನಾವು ಅಲ್ವಾ. ಅಲ್ಲಿ ಆಧ್ಯಾತ್ಮಿಕ ದೇಹ ಇದೆ. ಅಲ್ಲಿ ಹುಟ್ಟು ಸಾವು ಮುಪ್ಪು ರೋಗ ಇಲ್ಲ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಯಾವ ತಾಪತ್ರಯಗಳು ಇಲ್ಲ ಅಲ್ವಾ. ಅಲ್ಲಿ ಆನಂದವೇ ಆನಂದ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ನೀವು ಈ ರೀತಿ ಕಷ್ಟದಲ್ಲಿ ಬದುಕ್ತಾ ಇದ್ದೀರಿ, ದುಃಖದಲ್ಲಿ ಯಾಕಿದ್ದೀರಿ? ಹುಟ್ಟು ಸಾವು ಮುಪ್ಪು ರೋಗ ಇದನ್ನೆಲ್ಲ ತಕೊಂಡು ಆ ತ್ರಿವಿಧ ತಾಪತ್ರಯಗಳು ನೋಡ್ಕೊಂಡು ಇದನ್ನ ನೋಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ, ನಾವು ಕಷ್ಟದಲ್ಲಿ ಇರೋದನ್ನ. ಅದಕ್ಕೆ ನಮಗೆ ಏನ್ ಹೇಳ್ತಾ ಇದಾರೆ, ದಯವಿಟ್ಟು ನೀವು ಈ ನಿತ್ಯ ಭಗವಾನ್ ಚೈತನ್ಯರು ಏನ್ ಹೇಳಿದ್ದಾರೆ, ಚೈತನ್ಯರು ಏನ್ ಹೇಳಿದ್ದಾರೆ, ನಿತ್ಯಾನಂದ ಪ್ರಭುಗಳು ಏನ್ ಹೇಳಿದ್ದಾರೆ, ಅದನ್ನ ನೀವು ಪಾಲಿಸ್ಬೇಕು ಅಂತ ನಮಗೆ ಬೇಡ್ತಾ ಇದ್ದಾರೆ, ಕಳಕಳಿಯಿಂದ ಬೇಡ್ತಾ ಇದ್ದಾರೆ. ಆಗ ನಾವು ಏನ್ ಮಾಡ್ಬೇಕು? ಹರೇ ಕೃಷ್ಣ. ನಾವು ಅದನ್ನ ನಾವು ಶ್ರದ್ಧೆಯಿಂದ ಮಾಡ್ಬೇಕು. ಮಾಡ್ತದೆ ಶ್ರದ್ಧೆಯಿಂದ. ಯಾಕಂದ್ರೆ ಅವರು ಆಚಾರ್ಯರು, ಅವರು ಅಂದ್ರೆ ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದಾರಿಯಲ್ಲಿ ನಾವು ನಡಿಬೇಕು. ಸ್ವತೋ ವೃತ್ತಿ ಅವರು
ಹೋಗಿದ್ದಾರೆ. ಸತೋ ವೃತ್ತಿ ಅವರು ನಡೆದಿರ್ತಕ್ಕಂಥ ದಾರಿ ಭಕ್ತಿಯ ಹಾದಿ ಅಲ್ಲಿ ನಾವು ನಡೆಯಬೇಕು ಅಲ್ವಾ? ನಾವ್ ಈ ರೀತಿ ಈ ಕಷ್ಟದಲ್ಲೇ ಉಳ್ಕೋಬೇಕಾ? ಬೇಡ ಇಲ್ಲ ಮಾತಾಜಿ, ಬೇಡ. ಅಂದ್ರೆ ನಾವ್ ಹೇಗೆ ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ನಾವು ಅವ್ರ ಹೆಜ್ಜೆಯನ್ನು ನಾವು ನಡ್ಕೊಬೇಕು. ಅವ್ರು ಹೇಳಿದ್ದನ್ನ ನಮಗೆ ನಾವು ಪಾಲನೆ ಪಾಲಿಸ್ಬೇಕು. ಮಾಡ್ಬೇಕು. ಈಗ ನಮಗೆ ನೀವು ಪಾಲನೆ ಮಾಡಿ ಅಂತ ನಮ್ಗೆ ಯಾರು ಹೇಳ್ತಾ ಇದ್ದಾರೆ? ಆಚಾರ್ಯರುಗಳು ಹೇಳ್ತಾ ಇದ್ದಾರೆ ಅಲ್ವಾ? ಸಂಪ್ರದಾಯದಿಂದ ಬಂದಿರ್ತಕ್ಕಂತ ಆಚಾರ್ಯರು ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರ ಮಾತನ್ನು ನಾವು ಕೇಳಿ ನಾವು ಏನ್ ಮಾಡ್ಬೇಕು? ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಹೇಳಿದ ಭಕ್ತಿ ಸೇವೆಯ ವಿಧಾನವನ್ನ ನಾವು ಪಾಲಿಸಿ ಪಾಲನೆ ನಾವು ಮಾಡಿ. ಈ ಭೌತಿಕ ಲೋಕದಿಂದ ಪಾರಾಗ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನೋಡೋಣ ಮುಂದೆ ಶ್ಲೋಕ 44. ವೃಂದಾವನ ದಾಸ ಕೈಲ ಚೈತನ್ಯ ಮಂಗಲ ತಾಹಾತೆ ಚೈತನ್ಯ ಲೀಲಾ ವರ್ಣಿಲ ಸಕಲ. ಪ್ರೇಮ ರಾಘವ ಮಾತಾಜಿ ಓದಿ. ಪ್ರೇಮ ರಾಘವ ಮಾತಾಜಿ. ಓದ್ತೇನೆ ಮಾತಾಡ್ತೀನಿ. ಬೃಂದಾವನ ದಾಸ ಕೈಲ ಚೈತನ್ಯ ಮತ್ಕಲ ತಾಹಾತೆ ಚೈತನ್ಯ ಲೀಲಾ ವರ್ಣಿಲ ಸಕಲ. ಬೃಂದಾವನ ದಾಸ ಶ್ರೀಲ ಬೃಂದಾವನ ದಾಸ ಠಾಕೂರರು ಕೈಲ ಮಾಡಿದರು ಚೈತನ್ಯ ಮದ್ಗಲ ಚೈತನ್ಯ ಮಂಗಳ ಎನ್ನುವ ಹೆಸರಿನ ಕೃತಿ ರಚನೆ. ತಾಹಾತೆ ಆ ಕೃತಿಯಲ್ಲಿ ಚೈತನ್ಯ ಲೀಲಾ ಭಗವಾನ್ ಚೈತನ್ಯರ ಲೀಲೆಗಳು ವರ್ಣಿಸಲಾಗಿದೆ ಸಕಲ ಎಲ್ಲವನ್ನು. ಶ್ರೀಲ ಬೃಂದಾವನ ದಾಸ ಠಾಕೂರರು ಚೈತನ್ಯ ಮಂಗಳ ಎನ್ನುವ ಹೆಸರಿನ ಗ್ರಂಥವನ್ನು ರಚಿಸಿದ್ದಾರೆ. ಅದರಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಗಳೆಲ್ಲವನ್ನು ಸಮಗ್ರವಾಗಿ ಚಿತ್ರಿಸಲಾಗಿದೆ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಹಾಗಾಗಿ ಬೃಂದಾವನ ದಾಸ ಠಾಕೂರರು ಅವರು ಚೈತನ್ಯ ಮಂಗಳ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಈಗ ಅನೇಕ ಬಾರಿ ಇದನ್ನು ಹೇಳಿದ್ದಾರೆ ಅಲ್ವಾ? ಇದನ್ನು ಓದ್ಬೇಕು. ಯಾಕೆ ಅಂತಂದ್ರೆ ಭಗವಂತನ ಲೀಲೆಗಳಿದೆ. ಚೈತನ್ಯ ಮಹಾಪ್ರಭು ಅಂದ್ರೆ ಸ್ವತಃ ಕೃಷ್ಣ ಅಲ್ವಾ? ಮಹಾಪ್ರಭುಗಳ ಲೀಲೆಗಳನ್ನ ನಾವು ಯಾಕೆ ಓದ್ಬೇಕು? ಭಗವಂತನ ಲೀಲೆಗಳನ್ನ ಯಾರಾದ್ರೂ ಹೇಳ್ತೀರಾ? ಅವನ ಲೀಲೆಗಳನ್ನ ಓದಿದ್ರೆ ಅವನ ಇದ್ರಲ್ಲಿ ನಾವು ಭಕ್ತಿ ಇದ್ರಲ್ಲಿ ಹೋಗ್ತೀವಿ. ನಮ್ಮ ತಾಪತ್ರಯಗಳು ಹೋಗುತ್ತೆ ಮಾತಾಜಿ. ಲೀಲೆಗಳ ಮಹತ್ವ ಏನು ನೋಡಿ. ಭಗವಂತ ಲೀಲೆಗಳನ್ನು ಯಾಕೆ ಮಾಡ್ತಾನೆ? ದೇವೋತ್ತಮ ಪರಮ ಪುರುಷನೆಂದು ಅರಿವಾಗ್ತದೆ ಮಾತಾಜಿ ನಮಗೆ. ಏನು? ಹರೇ ಕೃಷ್ಣ, ಕೇಳಲಿಲ್ಲ. ಭಗವಂತನೇ ದೇವೋತ್ತಮ ಪರಮ ಪುರುಷನು ಶ್ರೀಕೃಷ್ಣನೇ ಎಂದು ನಮ್ಗೆ ತಿಳಿಯುತ್ತದೆ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ, ರೂಪ ಬೇರೆ ಅಲ್ಲ, ಗುಣ ಬೇರೆ ಅಲ್ಲ, ಲೀಲೆಗಳು ಬೇರೆ ಅಲ್ಲ. ಸೊ ಭಗವಂತನ ಲೀಲೆಗಳು ಅಂದ್ರೆ ಭಗವಂತನಿಗೆ ಅವನಿಗೆ ಭಗವಂತನ ಲೀಲೆಯು ಒಂದೇ, ಭಗವಂತನು ಒಂದೇ. ಈಗ ನಮಗೆ ಭಗವಂತ ಡೈರೆಕ್ಟ್ ಆಗಿ ಕಾಣ್ತಾ ಇಲ್ಲ ಅಲ್ವಾ? ಭಗವಂತನಿಗೆ ಡೈರೆಕ್ಟ್ ಆಗಿ ಅಸೋಸಿಯೇಷನ್ ನಮ್ಗಿಲ್ಲ ಅಲ್ವಾ? ಇದೆಯಾ? ಇಲ್ಲ ಮಾತಾಜಿ, ಇಲ್ಲ. ಆದ್ರೆ ನಾವು ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ನಾವು ಕೇಳಿದ್ರೆ ನಾವು ಅವ್ರ ಜೊತೆಗೆ ಇದ್ದಂಗ ಆಗತ್ತದೆ ಅಂತೆ. ಆಯ್ತಾ? ಈಗ ಕೃಷ್ಣನ ಲೀಲೆಗಳನ್ನ ನಾವು ಕೇಳಿದ್ರೆ ಕೃಷ್ಣನ ಜೊತೆಗೆ ಇದ್ದಂಗ ಆಗತ್ತಂತೆ. ಯಾಕಂದ್ರೆ ಅವು ಬೇರೆ ಅಲ್ಲ, ಲೀಲೆ ಬೇರೆ ಅಲ್ಲ. ಈಗ ಅವ್ರು ಭಗವಂತನ ಜೊತೆ ಇದ್ರೆ ನಮ್ಗೇನು ಉಪಯೋಗ ಆಗತ್ತೆ? ಹರೇ ಕೃಷ್ಣ. ಕಷ್ಟ ಸುಖ ಇರಲ್ಲ, ಮರಣ ಇರಲ್ಲ. ಕೆಲವರು ಹೇಳ್ತಾರೆ ಇಲ್ಲಪ್ಪ ನನ್ಗೇನು ಬೇಕಾಗ ನನ್ನಷ್ಟಕ್ಕೆ ನಾನು ಇರ್ತೇನೆ ಅಂತ ಹೇಳ್ತಾರೆ. ಏನು ಪ್ರಯೋಜನ? ಏನು ಅದಕ್ಕೆ ಉತ್ತರ ಹೇಳ್ತೀರಿ ನೀವು? ಅವರು ಏನು ಹೇಳಕ್ಕಾಗಲ್ಲ. ಭಗವಂತನ ಜೊತೆ ಇದ್ರೆ ಮಾತಾಜಿ ಅವನ್ ಸೇವೆನ ನಾವು ಸ್ವಲ್ಪ ಮಾಡ್ಬೋದು ಮಾತಾಜಿ. ಸೇವೆಗಳನ್ನ ಮಾಡ್ಲಿಕ್ಕೆ ಅರ್ಹತೆ ಉಂಟಾ ನಮಗೆ? ಇಲ್ಲ ಕೃಷ್ಣ. ಅದಕ್ಕೆ ನಾವು ನೋಡಿ, ನಾವು ಭಗವಂತನ ಲೀಲೆಗಳನ್ನ ಓದ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಂಗಳದಲ್ಲಿ ಭಗವಾನ್ ಚೈತನ್ಯರ ಲೀಲೆಗಳನ್ನು ಸಮಗ್ರವಾಗಿ ಪೂರ್ಣವಾಗಿ ಚಿತ್ರಿಸಿದ್ದಾರೆ. ಅದನ್ನ ನಾವು ಕೇಳೋದ್ರಿಂದ, ಅದನ್ನ ನಾವು ಓದೋದ್ರಿಂದ ಭಗವಾನ್ ಚೈತನ್ಯರ ಸಹವಾಸ ನಮಗೆ ಅಲ್ಲಿ ಇದ್ದ ಹಾಗೆ ಆಗುತ್ತೆ, ಅವ್ರ ಜೊತೆಗೆ ಇದ್ದಾಗ ಆಗತ್ತೆ. ಅವ್ರ ಜೊತೆಗೆ ಭಗವಂತನ ಜೊತೆಗೆ ಇದ್ದಾಗ ಭಗವಂತನ ದೃಷ್ಟಿ ಬೀರಿದರೆ ಸಾಕಂತೆ ನಮ್ಮ ಮೇಲೆ, ನಮ್ಮ ಎಲ್ಲ ಪಾಪಗಳು ಕ್ಷಯಿಸಿ ಹೋಗುತ್ತವೆ. ಏನಾಗುತ್ತವೆ? ಕ್ಷೀಣವಾಗುತ್ತೆ ನಮ್ಮ ಪಾಪಗಳು. ಆಗ ನಮಗೆ ಏನಾಗುತ್ತೆ? ಪಾಪಗಳು ಕ್ಷಯಿಸಿದಾಗ ಸಂತೋಷ ಉಂಟಾಗುತ್ತೆ. ನಮಗೆ ಭಗವಂತನ ಬಗ್ಗೆ ಆಕರ್ಷಣೆ ಉಂಟಾಗತ್ತೆ, ಆಸಕ್ತಿ ಉಂಟಾಗತ್ತೆ. ಭಗವಂತನ ಬಗ್ಗೆ ಆಸಕ್ತಿ ಉಂಟಾದಾಗ ಭಕ್ತಿ ಸೇವೆಯಲ್ಲಿ ಆಸಕ್ತಿ ತಾನಾಗಿಯೇ ಮೂಡುತ್ತದೆ. ಆ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಕೊಂಡಾಗ
ನಮಗೆ ಭೌತಿಕದಿಂದ ನಮಗೆ ಬಿಡುಗಡೆ ಸಿಕ್ಕತ್ತೆ. ಯಾಕಂದ್ರೆ ಭೌತಿಕದಿಂದ ಬಿಡುಗಡೆ ಸಿಗ್ಲಿಕ್ಕೆ ನಾವು ಪ್ರಯತ್ನ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಬೇಕಾಗ್ಲಿಲ್ಲ. ನಾವು ಭಗವಂತನ ಲೀಲೆಗಳನ್ನ ಕೇಳಿದ್ರೆ ಸಾಕು, ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಚೈತನ್ಯ ಮಂಗಳದಲ್ಲಿ ಕೇಳಿದ್ರೆ ಸಾಕು, ನಮಗೆ ಏನಾಗುತ್ತೆ, ಈ ಭವಬಂಧನದಿಂದ ಬಿಡುಗಡೆ ಆಗತ್ತೆ. ಯಾಕಂದ್ರೆ ಆ ಭಗವಂತನಲ್ಲಿ ಆಸಕ್ತಿ ಉಂಟಾದಾಗ, ಭಗವಂತನಲ್ಲಿ ಅಟ್ಯಾಚ್ಮೆಂಟ್ ಉಂಟಾದಾಗ ಇಲ್ಲಿ ಡಿಟ್ಯಾಚ್ಮೆಂಟ್ ಆಗ್ಬಿಡತ್ತೆ. ಸೊ ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಜ್ಞಾನಿಗಳು, ಹಠಯೋಗಿಗಳು, ಅವ್ರು ಏನ್ ಮಾಡ್ತಾರೆ, ಭೌತಿಕದಲ್ಲಿ ಬಿಡುಗಡೆ ಮಾಡ್ಲಿಕ್ಕಾಗಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಲ್ವಾ. ಆಗುತ್ತೆ, ಹೌದು ಮಾತಾಜಿ. ಜ್ಞಾನಿಗಳು ನೇತಿ ಅಂತ ಯಾವುದನ್ನು, ಎಲ್ಲವೂ ಭೌತಿಕ, ಇದು ಮುಟ್ಟಿದ್ರೆ ಭೌತಿಕ ಇದು ಅಂತ ಅವ್ರು ಏನನ್ನೂ ಮಾಡಲ್ಲ. ಆದ್ರೆ ಭಕ್ತರು ಏನ್ ಮಾಡ್ತಾರೆ, ಎಲ್ಲವೂ ಯುಕ್ತ ವೈರಾಗ್ಯ, ಎಲ್ಲವೂ ಭಗವಂತನಿಗೆ ಸೇರಿದ್ದು, ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸ್ತಾರೆ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಕೇಳೋದು ಒಂದೇ, ಚೈತನ್ಯ ಮಹಾಪ್ರಭುಗಳ ಜೊತೆ ಇರೋದು ಒಂದೇ. ಅವರ ಜೊತೆ ಸಹವಾಸದಲ್ಲಿದ್ದಾಗ ನಮ್ಗೆ ಏನಾಗತ್ತೆ, ನಮಗೆ ನಮ್ಮ ಹೃದಯ ಪರಿಶುದ್ಧವಾಗತ್ತೆ, ನಮ್ಮ ಪ್ರಜ್ಞೆ ಶುದ್ಧವಾಗತ್ತೆ, ನಮಗೆ ಅಸ್ತಿತ್ವ ಸಂಶುದ್ಧಿ ಆಗುತ್ತದೆ. ಅಸ್ತಿತ್ವ ಸಂಶುದ್ಧಿ ಆದಾಗ ನಮಗೆ ಭಗವಂತನಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಮೂಡುತ್ತೆ. ಭಗವಂತನ ಮೇಲೆ ಆಸಕ್ತಿ ಮೂಡಿದಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗುತ್ತೇವೆ. ಯಾಕಂದ್ರೆ ಆಸಕ್ತಿ ಇದ್ರೆ ತಾನೇ ಸೇವೆಯಲ್ಲಿ ತೊಡಗೋದು. ಮಗುವಿನ ಮೇಲೆ ಪ್ರೀತಿ ಆಸಕ್ತಿ ಉಂಟಾದಾಗ ತಾಯಿ ಮಗುವಿನ ಮೇಲೆ ಸೇವೆ ಮಾಡ್ತಾಳಲ್ವಾ, ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಹಾಗೆ ನಮಗೆ ಭಗವಂತನಲ್ಲಿ ಆಸಕ್ತಿ ಬರಬೇಕು, ಅವನ ಮೇಲೆ ಪ್ರೀತಿ ಬರಬೇಕು ಅಂದ್ರೆ ನಾವು ಅವ್ರ ಲೀಲೆಗಳನ್ನ ಕೇಳಬೇಕು, ಆನಂದಿಸಬೇಕು. ಆಗ ತನ್ನಿಂತಾನೇ ಸೇವೆಯಲ್ಲಿ ತೊಡಗಿಬಿಡ್ತೇವೆ. ಸೇವೆಯಲ್ಲಿ ತೊಡಗಿದಾಗ ನಮಗೆ ಭೌತಿಕದ ಇಚ್ಛೆಗಳು ಹೊರಟು ಹೋಗುತ್ತವೆ. ಯಾಕೆ? ವಿಷಯ ವಿನಿವರ್ತಂತೆ ವಿಷಯ ವಿನಿವರ್ತಂತೆ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಲ್ವಾ. ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ತುಂಬಾ ಪರಂ ದೃಷ್ಟ್ವಾ ಅಂದ್ರೆ ಒಳ್ಳೆಯದು ನಮ್ಗೆ ಸಿಕ್ಕಿದಾಗ ಕೆಟ್ಟ ವಸ್ತುನ ನಾವು ಬಿಟ್ಟು ಬಿಡ್ತೇವೆ ಅಲ್ವಾ. ಭಗವಂತನ ಆ ಲೀಲೆಗಳಲ್ಲಿ ಅಮೃತವನ್ನು ಕೇಳುವಾಗ ಈ ಭೌತಿಕದಲ್ಲಿ ನಮಗೆ ಆಸಕ್ತಿ ತನ್ನಿಂದ ತಾನೇ ಹೊರಟು ಹೋಗುತ್ತೆ, ನೀರಸವಾದ ಆಸಕ್ತಿ ಹೊರಟು ಹೋಗುತ್ತೆ. ಅದಕ್ಕೆ ನಮಗೆ ಏನ್ ಕೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು, ದಯವಿಟ್ಟು ನೀವು ದಯವಿಟ್ಟು ಕೇಳಿ ಅಂತ ಕಳಕಳಿಯಿಂದ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಫೋರ್ಸ್ ಮಾಡೋದಿಲ್ಲ, ಅವರು ಬೇಡಿಕೊಳ್ತಾರೆ ಅಲ್ವಾ. ಸೊ ಹಾಗೆ ಅವ್ರನ್ನ ನೋಡಿ ನಾವು ಆಚಾರ್ಯರು ನಮಗೆ ಬೇಡ್ತಾ ಇದ್ದಾರೆ, ಆ ಒಂದು ಕಳಕಳಿಯಿಂದ ನಮಗೆ ಬೇಡ್ತಾ ಇದ್ದಾರೆ. ಆದ್ರಿಂದ ನಾವು ಸರಿಯಾದ ದಾರಿಗೆ ಬರಬೇಕು, ನಾವು ಭಗವಂತನ ಲೀಲೆಗಳನ್ನ ಶ್ರವಣ ಮಾಡಬೇಕು. ಶ್ಲೋಕ 45 ಹೋಗೋಣ. ಸೂತ್ರ ಕರಿ ಸಬ ಲೀಲಾ ಕರಿಲ ಗ್ರಂಥನ ಪಾಚೆ ವಿಸ್ತರಿಯ ತಾಹರ ಕೈಲ ವಿವರಣ. ಪ್ರಭಾವತಿ ಮಾತಾಜಿ, ಓದ್ತೀನಿ ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಇದು ಶ್ಲೋಕ ಕಾಣ್ತಾ ಇಲ್ಲ ಮತ್ತೆ ಸ್ವಲ್ಪ ಇದು ಮೇಲೆ ಹೋಗಿ. ಸರಿ. ಶ್ಲೋಕ 45. ಸೂತ್ರ ಕರಿ ಸಬ ಲೀಲ ಕರಿಲ ಗ್ರಂಥನ ಪಾಚೆ ವಿಸ್ತಾರಿಯ ತಾಹಾರ ಕೈಲ ವಿವರಣ. ಸೂತ್ರ ಕರಿ ಕ್ರೋಢೀಕರಿಸುತ್ತಾ ಸಭಾ ಎಲ್ಲ ಲೀಲಾ ವಿಲೀಲೆಗಳನ್ನು ಕರಿಲ ಮಾಡಿದರು, ಗ್ರಂಥನ ಪುಸ್ತಕದಲ್ಲಿ ಬರೆಯುವುದನ್ನು ಪಾಚೆ ಮುಂದೆ ವಿಸ್ತಾರಿಯ ಚಿತ್ರಮಯವಾಗಿ ವರ್ಣಿಸುತ್ತಾ ತಾಹಾರ ಎಲ್ಲವನ್ನು ಕೈಲ ಮಾಡಿದರು, ವಿವರಣ ಬಣ್ಣನೆ. ಅನುವಾದ. ಮೊದಲಿಗೆ ಅವರು ಪ್ರಭು ಚೈತನ್ಯರ ಎಲ್ಲ ಲೀಲೆಗಳನ್ನು ಕ್ರೋಢೀಕರಿಸಿ ಬರೆದರು, ಮುಂದೆ ಅವುಗಳನ್ನು ಚಿತ್ರಮಯವಾಗಿ ವರ್ಣಿಸಿ ಬರೆದರು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಏನ್ ಮಾಡಿದ್ರು ವೃಂದಾವನದಾಸ್ ಥಾಕೂರರು? ಮೊದಲು ಪ್ರಭು ಚೈತನ್ಯರ ಲೀಲೆಗಳನ್ನೆಲ್ಲ ಒಟ್ಟು ಹಾಕೊಂಡ್ರಂತೆ, ಒಟ್ಟಾಕೊಂಡು ಒಂದು ನೋಟ್ಸ್ ತರ ಬರದ್ರಂತೆ. ಆಮೇಲೆ ಅದನ್ನ ಒಂಥರ ಚಿತ್ರಮಯ ಅಂದ್ರೆ ನಮ್ ಕಣ್ಣಿಗೆ ಕಟ್ಟುತ್ತದೆ. ಚಿತ್ರ ಹಾಕಿದ್ರೆ ನಮ್ಗೆ ಕಣ್ಣಿಗೆ ಒಂಥರ ಮನಸ್ಸಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ. ಹೌದು ಮಾತಾಜಿ. ಈಗ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ, ಬಾಲ್ಯ ಲೀಲೆಗಳನ್ನ ಚಿತ್ರಮಯವಾಗಿ ವರ್ಣಿಸಿದ್ರಂತೆ. ವರ್ಣಿಸೋದ್ರಲ್ಲೂ ಕೂಡ ಚಿತ್ರವನ್ನು ವರ್ಣಿಸಿದ್ರು. ಚಿತ್ರ ನೋಡಿದ್ರೆ ನಮ್ ಕಣ್ಣಿಗೆ ಕಟ್ಟಿದಂಗ ಆಗತ್ತೆ. ಅದು ಅಯ್ಯೋ, ಇಲ್ಲೇ ನಮ್ಮ ಎದುರಿಗೆ ಚೈತನ್ಯರ ಮಹಾಪ್ರಭುಗಳ ಲೀಲೆಗಳನ್ನ ನಡೀತಾ ಇದೆ. ಆ ತರ ಅವ್ರು ಯಾವ ತರ ಚಿಕ್ಕ ಬಾಲ್ಯದಲ್ಲಿದ್ದಾಗ ಎಲ್ಲ ರೀತಿಯ ಲೀಲೆಗಳನ್ನ ಅವರು ಬರೆದ್ರಂತೆ, ವರ್ಣನೆ ಮಾಡಿದ್ರಂತೆ. ಸೊ ಹಾಗಾಗಿ
ಕವಿಗಳು ಏನ್ ಮಾಡ್ತಾರೆ, ವರ್ಣನೆ ಮಾಡಿದಾಗ ನಮಗೆ ಅದು ನಮ್ಮ ಕಣ್ಣು ಮುಂದೆ ನಡೀತಾ ಇದೆಯೇನೋ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ಅಂದ್ರೆ ಇಷ್ಟು ಸುಂದರವಾಗಿ ಅವರು ಬರೆದಿದ್ದಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ನಾವು ಸ್ವತಃ ನಮ್ಮ ಕಣ್ಣ ಮುಂದೆ ಅವರ ಲೀಲೆಗಳು ಕಾಣ್ತಾ ಇದೆಯೇನೋ, ನಾವು ಆ ಲೀಲೆಗಳನ್ನ ಆಡುವಾಗ ಅವರು ಅಲ್ಲೇ ನಾವು ಇದ್ವೇನೋ ಅಂತ ಅನಿಸಿಬಿಡುತ್ತದೆ ಅಂತೆ. ಇದು ಅರ್ಥ ಆಯ್ತಾ? ಅವರ ಲೀಲೆಗಳು ಮಾಡ್ತಾ ಇದ್ದಾಗ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದಿದ್ರು. ಆ ಸಮಯದಲ್ಲಿ ನಾವೆಲ್ಲಿದ್ದು ನಮಗ್ ಗೊತ್ತಿಲ್ಲ. ಆದರೆ ಅವರ ಲೀಲೆಗಳನ್ನ ನಾವು ಈ ವೃಂದಾವನದಾಸ ಠಾಕೂರರು ಬರೆದ ಲೀಲೆಗಳನ್ನ ನಾವು ಕೇಳಿದರೆ ನಮ್ಗೆ ಅನಿಸ್ಬಿಡುತ್ತೆ ನಾವು ಅಲ್ಲೇ ಆ ಲೀಲೆಗಳನ್ನು ಮಾಡುವ ಸಮಯದಲ್ಲಿ ಅಲ್ಲೇ ಅವರ ಸಮೀಪದಲ್ಲಿ ಇದ್ವೇನೋ ಅಂತ ಅನಿಸಿಬಿಡುತ್ತದೆ ಅಂತೆ. ಅರ್ಥ ಆಯ್ತಲ್ಲ ಇದು? ಹರೇ ಕೃಷ್ಣ. ಆಯ್ತು ಮಾತಾಜಿ. ಅಷ್ಟು ಆನಂದವಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ನಾವು ಯಾಕೆ ಚೈತನ್ಯ ಮಂಗಳವನ್ನ ಓದ್ಬೇಕು, ನಾವು ಯಾಕೆ ಭಾಗವತ ಇದು ಚೈತನ್ಯ ಭಾಗವತ ಅದನ್ನ ಯಾಕೆ ನಾವು ಓದ್ಬೇಕು, ಅದರಿಂದ ನಮ್ಗೆ ಏನು ಅನಿಸುತ್ತದೆ, ಆನಂದ ಅನಿಸ್ತದೆ ಅಂತೆ. ಆ ವರ್ಣನೆ ಕೇಳಿ ಅಷ್ಟೊಂದು ಚಿತ್ರಮಯವಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ. ಅದ್ರ ಜೊತೆಗೆ ನಾವು ಕೂಡ ಅದನ್ನ ಪರಿಶುದ್ಧರಾಗಿ ಬಿಡ್ತೇವೆ. ಶ್ಲೋಕ 46 ನೋಡೋಣ. ಚೈತನ್ಯ ಚಂದ್ರೇರ ಲೀಲಾ ಅನಂತ ಪಾರ ವರ್ಣಿತೆ ಗ್ರಂಥ ಇಲ ವಿಸ್ತಾರ. ರತ್ನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರತ್ನನ ಮಾತಾಜಿ ರತ್ನ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ರತ್ನ ಬಸವರಾಜ್ ಮಾತಾಜಿ ಓದಿ. ಚೈತನ್ಯ ಚಂದ್ರೇರ ಲೀಲಾ ಅನಂತ ಅಪಾರ ವರ್ಣಿತೆ ಗ್ರಂಥ ಇಲ ವಿಸ್ತಾರ. ಚೈತನ್ಯ ಚಂದ್ರರ ಭಗವಾನ್ ಚೈತನ್ಯರ ಮಹಾಪ್ರಭುಗಳ ಲೀಲೆಗಳು ಅನಂತ ಸೀಮತೀತವಾದವುಗಳು, ಅಪಾರ ಅಳಿವಿಗೆ ಸಿಗದಂಥವು. ವರ್ಣಿಸುವುದು ಗ್ರಂಥ ಪುಸ್ತಕ ಇಲ್ಲ ಆದವು, ವಿಸ್ತಾರ ದೊಡ್ಡದು. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜೈವಾಗಲಿ. ಭಗವಾನ್ ಚೈತನ್ಯರ ಲೀಲೆಗಳು ಅಪಾರವಾದವು, ಅಳಿವಿಗೆ ಸಿಗದಂತಹವು ಆಗಿವೆ. ಹೀಗಾಗಿ ಅವರ ಎಲ್ಲಾ ಲೀಲೆಗಳನ್ನು ವರ್ಣಿಸುತ್ತಾ ಹೋದಂತೆ ಗ್ರಂಥ ವಿಸ್ತಾರವಾಗಿ ಬೆಳೆಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಈಗ ಚೈತನ್ಯ ಚಂದ್ರ ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಏನ್ ಹೇಳ್ತಾರೆ? ಚೈತನ್ಯ ಚಂದ್ರ ಅಂದ್ರೆ ಚಂದ್ರವಂಶ. ಚಂದ್ರ ಬಂದ್ರೆ ಪೂರ್ಣಿಮೆ, ತುಂಬಾ ಒಳ್ಳೆಯ ಒಂದು ಪೂರ್ಣಿಮೆ ದಿವಸ ಚಂದ್ರ ಹೇಗೆ ತುಂಬಾ ಸುಂದರವಾಗಿ ಕಾಣ್ತಾನೆ ಅಲ್ವಾ? ಆ ಥರ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚಂದ್ರ ಅಂತ ಹೇಳ್ತಾರೆ. ಅದಕ್ಕೆ ಗೌಡ ದೇಶದಲ್ಲಿ ಚಂದ್ರೋದಯವಾಯಿತು ಅಂತ ಹೇಳ್ತಾರೆ ಅಲ್ವಾ? ಚೈತನ್ಯ ಚಂದ್ರೋದಯ, ಅದಕ್ಕೆ ಚಂದ್ರೋದಯ ಮಂದಿರ ಅಂತನಂತೂ ಕೂಡ ಕರೀತಾರೆ ಮಾಯಾಪುರದಲ್ಲಿ. ಚಂದ್ರನ ಉದಯ ಅಂದ್ರೆ ಚಂದ್ರ ಬಂದರೆ ಎಷ್ಟು ಖುಷಿ ಆಗುತ್ತೆ. ಶೀತಲವಾದ ವಾತಾವರಣ, ಬೆಳಕು, ಅದೆಲ್ಲ ತುಂಬ ಸುಂದರವಾದ ಅದು. ಹಾಗೆ ಚೈತನ್ಯ ಚಂದ್ರರು ಅವರ ಲೀಲೆಗಳು ಅನಂತ ಅಂತೆ, ಸೀಮಾತೀತ. ಅದಕ್ಕೆ ಎಂಡೇ ಇಲ್ಲ ಚೈತನ್ಯ ಮಹಾಪ್ರಭುಗಳ ಲೀಲೆಗಳಿಗೆ. ಮತ್ತೆ ಅದು ಇಷ್ಟು ಡೀಪು, ಆಳವಾದದ್ದು ಅವರ ಲೀಲೆಗಳು. ಆಳವಿಗೆ ಸಿಕ್ಕುವುದಿಲ್ಲ, ಅಳತೆ ಮಾಡಲಿಕ್ಕೆ ಸಿಕ್ಕುವುದಿಲ್ಲ, ಅಷ್ಟು ಆಳ. ಸೊ ಅಪಾರವಾದದ್ದು. ನೀವು ಅಳಿತೀರಿ, ಇಲ್ಲ ಇಷ್ಟೇ ಲೀಲೆಗಳು ಅಂತ ಇಲ್ಲ. ಸೊ ಅಷ್ಟು ಸೀಮಾತೀತ. ಅದಕ್ಕೆ ನೀವು ಎಷ್ಟು ಇದೆ ಅಂತ ಅಳತೆ ಮಾಡಲಿಕ್ಕೆ ಸಿಗೋದಿಲ್ಲ, ವರ್ಣನೆಗೆ ಸಿಗೋದಿಲ್ಲಂತೆ. ಬಣ್ಣಿಸುವುದಕ್ಕೂ ಕೂಡ ಅದು ಸಿಗೋದಿಲ್ಲ. ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಬರಿತಾ ಹೋದ್ರಂತೆ. ಬರಿತಾ ಹೋಗಿ ಆ ಗ್ರಂಥ ತುಂಬಾ ದೊಡ್ಡದಾಗೋಯ್ತಂತೆ. ನೋಡಿದ್ರಾ? ಬರಿತಾ ಹೋದ್ರು. ಅವ್ರ ಮನಸ್ಸಿಗೆ ಆನಂದ ಆಗ್ತಾ ಇದೆ. ಅವ್ರ ವರ್ಣನೆಯನ್ನ ಕಣ್ಣಿಗೆ ಕಟ್ಟುವಾಗ ಬರಿತಾ ಹೋದ್ರು. ಬರಿತಾ ಆ ಪುಸ್ತಕ ತುಂಬಾ ದೊಡ್ಡವಾಯ್ತಂತೆ. ಸೊ ಅದಕ್ಕೆ ಯಾಕೆಂತಂದ್ರೆ ಭಗವಂತನ ಲೀಲೆಗಳು ಅಪಾರ, ಭಗವಂತ ಅನಂತ, ಭಗವಂತನ ಲೀಲೆಗಳು ಅನಂತ, ಅವನ ನಾಮಗಳು ಅನಂತ, ಅವನ ರೂಪಗಳು ಅನಂತ. ಸೊ ಭಗವಂತನೇ ಎಲ್ಲವೂ ಅನಂತ. ಅದು ಯಾವುದನ್ನು ನಮಗೆ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವಳ ಲೀಲೆಗಳನ್ನು ವರ್ಣಿಸ್ತಾ ಹೋದ್ರು ದೊಡ್ಡಾಗ್ಬಿಡ್ತು, ತುಂಬ ದೊಡ್ಡಾಗೋಯ್ತಂತೆ ಗ್ರಂಥ. ಈಗ ನೋಡೋಣ 47ನೇ ಶ್ಲೋಕ ನೋಡೋಣ. ಈ 47ನೇ ಶ್ಲೋಕಕ್ಕೆ ಇದಕ್ಕೆ ಇಷ್ಟೇ ಇದೆ, ಕಟ್ಟಾಗಿದೆ ಕಾಣುತ್ತೆ ಇಲ್ಲಿಗೆ.
ವಿಸ್ತಾರ ದೇಕಿಯ ಕಿಚು ಸಂಕೋಶ ಹೈಲ ಮನ ಸೂತ್ರ ಧೃತ ಕೋನ ಲೀಲಾ ನಾ ಕೈಲ ವರ್ಣನ. ಇಲ್ಲಿ 47ನೇ ಶ್ಲೋಕಕ್ಕೆ ನಮ್ಮ ಹತ್ರ ಇದರಲ್ಲಿ ಇಲ್ಲ, ಮುಂದಿನದು 48ನೇ ಶ್ಲೋಕದಿಂದ ಇದೆ ಅಂತ ಕಾಣುತ್ತೆ. ಮಾತಾಜಿ, ನಾನು ಬೇರೆದು ಹಾಕ್ತೇನೆ, ನೀವು ಕಳಿಸಿದ್ದು. ಹರೇ ಕೃಷ್ಣ. ಮಾತಾಜಿ ಬೇರೆಯವರು 46 ಪುಸ್ತಕದಿಂದ ಓದಿ, ಯಾರ ಹತ್ರ ಪುಸ್ತಕ ಇದೆ ಅವರು ಓದ್ಬೋದು. ಓದ್ಲಾ ಮಾತಾಜಿ? ಓದಿ, ಪುಸ್ತಕ ಇದ್ದವರು ಪುಸ್ತಕದಿಂದ ಓದಿ. ಚೈತನ್ಯರ ಲೀಲೆಗಳು ಅಪಾರವಾದವು, ಅಳಿವಿಗೆ ಸಿಗದಂತಹವು ಆಗಿವೆ. ಹೀಗಾಗಿ ಅವರ ಈ ಎಲ್ಲಾ ಲೀಲೆಗಳನ್ನು ವರ್ಣಿಸುತ್ತಾ ಹೋದಂತೆ ಗ್ರಂಥವು ವಿಸ್ತಾರವಾಗಿ ಬೆಳೆಯಿತು. ಅದರ ಮುಂದಿನದು ಮಾತಾಜಿ 47ನೇದು. ವರ್ಣನೆಗಳು ದೀರ್ಘವಾಗಿದ್ದುದು ಮಾತಾಜಿ ಅವರ ಶ್ಲೋಕನು ಓದಿ ಮಾತಾಜಿ. ವಿಸ್ತಾರ ದೇಕಿಯ ಕಿಚು ಸಂಕೋಚ ಹೈಲ ಮನ ಸೂತ್ರ. ಮಾತಾಜಿ, ನೀವು ಎಲ್ಲಿ ಕಳಿಸಿದ್ದೀರಿ ನಂಗೆ? ಮಾತಾಜಿ ಅದು 48ನೇ ಶ್ಲೋಕದಿಂದ ಕಳುಹಿಸಿದ್ದೇನೆ ನೋಡಿ. ನಿಮ್ಮ ನಂಬರ್ ಏನದು? 891? 891. ಓಕೆ ಓಕೆ, ಸಿಕ್ತು. ಓದಿ ಮಾತಾಜಿ, ನೀವು ಓದಿ. ಜಯಲಕ್ಷ್ಮಿ ಮಾತಾಜಿ ಕಂಟಿನ್ಯೂ ಮಾಡಿ. ವಿಸ್ತಾರ ದೇಕಿಯ ಕಿಚು ಸಂಕೋಚ ಹೈಲ ಮನ ಸೂತ್ರ ಧೃತ ಕೋನ ಲೀಲ ನ ಕೈಲ ವರ್ಣನ. ವಿಸ್ತಾರ ದೀರ್ಘವಾಗಿದ್ದುದು, ದೇಕಿಯ ನೋಡಿ, ಕಿಚು ಕೆಲವು, ಸಂಕೋಚ ಹಿಂಜರಿಕೆಯಿಂದ, ಹೈಲ ಆದರೂ, ಮನ ಮನಸ್ಸು, ಸೂತ್ರ ಧೃತ ಸಾರ ಸಂಗ್ರಹವನ್ನು ನೋಡಿ, ಕೋನ ಕೆಲವು, ಲೀಲಾ ಲೀಲೆಗಳು, ನಾ ಆಗಿರಲಿಲ್ಲ, ಕೈಲ ಮಾಡಲು, ವರ್ಣನ ಬಣ್ಣನ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವರ್ಣನೆಗಳು ದೀರ್ಘವಾಗಿದ್ದುದು ಅವರ ಗಮನಕ್ಕೆ ಬಂದಿತು. ಕೆಲವು ಲೀಲೆಗಳ ವರ್ಣನೆ ಸಮರ್ಪಕವಾಗಿ ಆಗಿರಲಿಲ್ಲವೆಂದು ಅವರು ಭಾವಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಅದೇನಾಯ್ತು, ಲೀಲೆಗಳು ಅನಂತ ಅಲ್ವಾ? ಅವರು ಬರಿತಾ, ವೃಂದಾವನ್ ದಾಸ್ ಠಾಕೂರವರು ಬರಿತಾ 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 ಹೋದಾಗ ಆ ವರ್ಣನೆಗಳು ತುಂಬಾ ದೊಡ್ಡದಾಗಿ ಕಾಣ್ತಂತೆ, ಅವ್ರ ಗಮನಕ್ಕೆ ಬಂತಂತೆ. ಆಮೇಲೆ ಅವ್ರಿಗೆ ಮನಸ್ಸಿಗೆ ಅನ್ನಿಸ್ತಂತೆ, ಓಹೋ, ಕೆಲವೊಂದು ಲೀಲೆಗಳನ್ನ ನಾನು ಸರಿಯಾಗಿ ವರ್ಣನೆ ಮಾಡಲೇ ಇಲ್ವಲ್ಲ, ಆ ರೀತಿ ಭಾವಿಸಿದ್ರಂತೆ. ಸೊ ಹಾಗಾಗಿ ತುಂಬಾ ಸುದೀರ್ಘವಾಗಿ ಬರೆದರೂ ಕೂಡ ಅದು ಇನ್ನೂ ಸರಿಯಾಗಿ ಇನ್ನೂ ವರ್ಣನೆ ನಾನು ಮಾಡಲಿಲ್ಲ, ಈ ತರವಾಗಿ ಅವರಿಗೆ ಭಾವಿಸಿದ್ರಂತೆ. ಯಾಕೆಂದ್ರೆ ಭಗವಂತನ ಲೀಲೆಗಳು ವರ್ಣನಾತೀತ, ನಮ್ಮ ಹತ್ರ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ, ಈ ಚಿಕ್ಕ ಮೆದುಳಿಗೆ ಆ ಭಗವಂತ ಅಷ್ಟೊಂದು ವಿಸ್ತಾರವಾದವನು, ಅವನ ಲೀಲೆಗಳು ಅಷ್ಟೊಂದು ವಿಸ್ತಾರ. ಅದು ನಮ್ಮ ಕೈಗೆ ಬರ್ತದೆಯಾ, ಎಟಕಿಗೆ ಬರ್ತದೆಯಾ ಅದು? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದನ್ನೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ವೃಂದಾವನ ದಾಸ ಠಾಕೂರರು ಅವರಿಗೆ, ಅವರ ತಾಯಿಗೆ ಚೈತನ್ಯ ಮಹಾಪ್ರಭುಗಳು ನಾರಾಯಣಿಗೆ ಉಚ್ಚಿಷ್ಟವನ್ನ ಎಸೆದಿದ್ದರು ಅಲ್ವಾ? ಅದನ್ನ ಅವರು ತಕೊಂಡಿದ್ರು. ಆ ನಾರಾಯಣಿಯ ಗರ್ಭದಲ್ಲಿಯೇ ಈ ವೃಂದಾವನ ದಾಸ್ ಠಾಕೂರರು ಹುಟ್ಟಿದ್ದು. ಸೊ ಹಾಗಾಗಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ತಾಯಿಯ ಮೂಲಕ ಅವರಿಗೆ ಬಂದಿದೆ. ಅವರು ಸಾಧಾರಣ ಅಲ್ಲ, ಅವರು ಸ್ವತಃ ವೇದವ್ಯಾಸರ ಅವತಾರ. ಮತ್ತೆ ಯಾವಾಗಲೂ ಚಿಕ್ಕಂದ್ರಿಂದ, ತಂದೆ ಕಳೆದ್ಮೇಲೆ, ತಂದೆ ತೀರಿ ಹೋದ್ಮೇಲೆ ಅವರು ಮಾವನ ಮನೆಯಲ್ಲಿ ಇದ್ದಿದ್ರು, ಆ ಶ್ರೀವಾಸ್ ಠಾಕೂರರ ಮನೆಯಲ್ಲಿ. ಅವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಭಕ್ತಿಯ ವಾತಾವರಣ, ಅಲ್ಲಿ ಯಾವಾಗಲೂ ಕೀರ್ತನ, ಆಮೇಲೆ ಇಲ್ಲಿ ಎಲ್ಲ ಇವರೆಲ್ಲ ಬರ್ತಾ ಇದ್ದಾರಲ್ಲ, ಎಲ್ಲ ಸೇರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾತ್ರಿ ಇಡೀ ಅಲ್ಲಿ ಏನಾಗ್ತಾ ಇತ್ತು, ಶ್ರೀವಾಸ್ ಪ್ರಭುಗಳ ಮನೆಯಲ್ಲಿ ಕೀರ್ತನೆ ಆಗ್ತಾ ಇತ್ತು. ಕೀರ್ತನೆ, ಆ ವಾತಾವರಣದಲ್ಲಿ ಅವರು ಬೆಳೆದಿದ್ದಾರೆ. ಸೊ ಆ ವಾತಾವರಣ ಅವರು ಸಾಧಾರಣ ಅಲ್ಲ, ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕ್ಲೋಸ್ ಅಸೋಸಿಯೇಟ್. ಸೊ ಹಾಗಾಗಿ ಅವರಿಗೆ ಇದು, ಅವರು ಬರೆದಿದ್ದೇ ತಾನು ಬರೆದಿದ್ದೇ ಸಮರ್ಪಕ ಆಗಿಲ್ಲ ಅಂತ ಭಾವಿಸಿದ್ರಂತೆ. ಈಗ ನೋಡೋಣ ಶ್ಲೋಕ 48. ನಿತ್ಯಾನಂದ ಲೀಲಾ ವರ್ಣನೆ ಹೈಲಾವೇಶ ಚೈತನ್ಯರ ಶೇಷ ಲೀಲಾರಹಿಲಾವಶೇಷ. ರೋಹಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ನಿತ್ಯಾನಂದ ಲೀಲಾ ವರ್ಣನೆ ಆವೇಶ ಚೈತನ್ಯರ ಶೇಷ ಲೀಲಾರಹಿಲ ಅವಿಶೇಷ. ಅರ್ಥಗಳು ಓದ್ಬೇಕು ಮಾತಾಜಿ. ಮಾತಾಜಿ. ನಿತ್ಯಾನಂದರ ಲೀಲೆಗಳು ವರ್ಣನೆ ಬಣ್ಣಿಸುವುದರ ಸಂಬಂಧದಲ್ಲಿ ಇಲ್ಲ ಇತ್ತು. ಆವೇಶ ಉನ್ಮತ್ತತೆ
ಚೈತನ್ಯರ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಶೇಷ ಲೀಲಾ ಚೈತನ್ಯರ ಹೆಸರ ಕೊನೆಯ ದಿನಗಳ ಲೀಲೆಗಳು ರಹಿಲ ಉಳಿದದ್ದನ್ನು ಅವಶೇಷ ಬೇರೆಯಾಗಿ ಅನುವಾದ ಶ್ರೀಲಪ್ರಭಾದ್ರಿಂದ ಶ್ರೀಲಪ್ರಭಾ ಜೀವಾಗಲಿ ಉಳಿದು ಬಿಟ್ಟವು. ಪ್ರಭು ರಹಿಲ ಅಂದ್ರೆ ನಿತ್ಯಾನಂದ ಉಳಿದು ಬಿಟ್ಟವು. ರಹಿಲ ಉಳಿದು ಅದು ಕಣ್ಣು ಸ್ವಲ್ಪ ಇದಾಗ್ತಾ ಇದೆ ಮಾತಾಜಿ, ಅದಕ್ಕೆ ಸ್ವಲ್ಪ ನಾನು ಅದಕ್ಕೆ ಓದಿಲ್ಲ ಅಂತ ಹೇಳುದು ಯಾವಾಗಲೂ. ಓಕೆ, ಹಾಗಾದ್ರೆ ನೀವು ಬೇರೆಯವ್ರ ಹತ್ರ ಓದಿಸಿ, ಅವ್ರಿಗೆ ಕಣ್ಣಿಗೆ ಆಪರೇಷನ್ ಆಗಿದೆ ಕಾಣುತ್ತೆ. ಹೌದು ಮಾತಾಜಿ, ಆಗ ಅದಕ್ಕೆ ಬೇರೆಯವರಿಗೆ ಕೊಡಿ ಮಾತಾಜಿ, ನಿಮ್ಗೆ ಆಗದೆ ಇದ್ರೆ. ಇಲ್ಲ ಮಾತಾಜಿ, ಅದು ಓದ್ತದೆ ಮಾತಾಜಿ, ಓದ್ಲಿ ಮಾತಾಜಿ, ಅವ್ರಿಗೆ ಇಷ್ಟ ಇದೆ ಅಲ್ವ, ಓದ್ಲಿ, ಓದಿ ಪ್ರಭು ಮಾತಾಜಿ. ನಿತ್ಯಾನಂದ ಲೀಲೆಗಳನ್ನೇನು ಅವರು ವೃಂದಾವನ ದಾಸರು ಆನಂದ ತುಂದಿರರಾಗಿ ವರ್ಣಿಸಿದರು. ಆದರೆ ಅವರ ಚೈತನ್ಯ ಪ್ರಭುಗಳ ಕೊನೆಯ ದಿನಗಳ ಲೀಲೆಗಳು ಹೇಳದೆಯೇ ಉಳಿದು ಹೋದವು. ಹರೇ ಕೃಷ್ಣ ಮಾತಾಜಿ, ಹರೇ ತಪ್ಪಾದ ಕೃಷ್ಣ. ಕ್ಷಮಿಸಿ ಮಾತಾಜಿ. ಇಲ್ಲ ಏನ್ ತೊಂದರೆ ಇಲ್ಲ. ಹರೇ ಕೃಷ್ಣ. ನಿಮಗೆ ತೊಂದರೆ ಇದೆಯೇನೋ ಓದ್ಲಿಕ್ಕೆ, ಯಾಕಂದ್ರೆ ಕಣ್ಣು ಆಪರೇಷನ್ ಆಗಿದೆ ಅಂತ? ಹೌದು ಮಾತಾಜಿ, ಅದಕ್ಕೆ ನಾನು ಓದಿದೆ ಇವತ್ತು ಏನೋ ಆಯ್ತು, ಆಶೆ ಆಯ್ತು ಓದುವ ಅಂತ ಅಷ್ಟೇ. ಓಕೆ ಹರೇ ಕೃಷ್ಣ ಮಾತಾಜಿ. ಓಕೆ, ಸೊ ಇಲ್ಲಿ ನೋಡೋಣ ಏನ್ ಹೇಳ್ತಾ ಇದ್ದಾರೆ. ನಿತ್ಯಾನಂದ ಲೀಲಾ ವರ್ಣನೆ ಹಾಯಿಲ ಆವೇಶ. ಅವರು ಉನ್ಮತ್ತತೆಯಿಂದ ಅಂದ್ರೆ ತುಂಬಾ ಆನಂದ ತುಂದಿರ ಭಾವೋನ್ಮಾದಕ್ಕೆ ಹೋಗಿ ಅವ್ರು ಏನ್ ಮಾಡಿದ್ರು, ಶ್ರೀಲ ಪ್ರಭುಪಾದ್ ಕಿ ಜೈ, ವೃಂದಾವನ್ ದಾಸ್ ಥಾಕೂರರು ನಿತ್ಯಾನಂದರ ವರ್ಣನೆಗಳನ್ನ ಮಾಡಿದರಂತೆ. ಲೀಲೆಗಳು, ನಿತ್ಯಾನಂದರ ಲೀಲೆಗಳನ್ನ ತುಂಬಾ ಭಾವೋನ್ಮಾದದಿಂದ ಅವ್ರೇನ್ ಮಾಡಿದ್ರು, ವರ್ಣಿಸಿದ್ರು. ಆನಂದ ಬರಿತಾ ನಿತ್ಯಾನಂದರ ಲೀಲೆಗಳ ಬಗ್ಗೆ ಬರಿತಾ ಹೋದ್ರಂತೆ. ಆಮೇಲೆ ಕೊನೆಗೆ ಚೈತನ್ಯ ಮಹಾಪ್ರಭುಗಳ ಶೇಷ ಲೀಲಾ ಇದೇನಾಯ್ತು, ಕೊನೆಯ ದಿನಗಳನ್ನು ಅವರಿಗೆ ಹೇಳಲಿಕ್ಕೆ ಆಗ್ಲಿಲ್ಲಂತೆ. ಏನಾಯ್ತು ಅವರಿಗೆ, ಚೈತನ್ಯ ಮಹಾಪ್ರಭುಗಳ ಕೊನೆಯ ಲೀಲೆಗಳನ್ನ ಅವರಿಗೆ ಬರೀಲಿಕ್ಕೆ ಆಗ್ಲಿಲ್ಲಂತೆ. ಸೊ ಹಾಗಾಗ್ಬಿಟ್ಟು ಇದಕ್ಕೆ ಪುಸ್ತಕ ದೊಡ್ಡಾಗೋಯ್ತು. ಯಾಕೆಂದ್ರೆ ಅವರು ಆನಂದದಿಂದ ಬರಿತಾ ಇದ್ದಾರೆ, ಭಾವಾವೇಶದಿಂದ ನಿತ್ಯಾನಂದರ ಲೀಲೆಗಳನ್ನ ಬರೆದ್ರು. ಆಮೇಲೆ ಚೈತನ್ಯ ಮಹಾಪ್ರಭು ಲೀಲೆಗಳನ್ನು ಬರೆದ್ರು, ಅವರು ತುಂಬಾ ಡೀಟೇಲ್ ಆಗಿ ಬರೆದ್ರು. ಆಮೇಲೆ ಅವ್ರಿಗೆ ಏನಾಯ್ತು, ಕೊನೆಯ ದಿನದ ಲೀಲೆಗಳು ಹೇಳದೆಯೇ ಉಳಿದು ಹೋದವು. ಕೊನೆಯ ಲೀಲೆಗಳನ್ನ ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಸೊ ಅವರಿಗೆ ಅದಕ್ಕಾಗೆ ಓಹೋ, ನಾನು ಲೀಲೆಗಳನ್ನು ಸಮರ್ಪಕವಾಗಿ ಭಾವಿಸಿಲ್ಲ, ಬರೆದಿಲ್ಲ ಅಂತ ಅವರಿಗೆ ಅವರ ಅರಿವಿಗೆ ಬಂತಂತೆ. ನೋಡೋಣ ಮುಂದೆ ಏನಾಗತ್ತೆ ನೋಡಿ. ಭಾವಾವೇಶದಿಂದ ಬರಿತಾನೆ ಇದ್ದಾರೆ, ನಿತ್ಯಾನಂದರ ಲೀಲೆಗಳ ಬಗ್ಗೆ ಬರಿತಾನೆ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳದ್ದು ಬರಿತಾನೆ ಇದ್ದಾರೆ. ಆದ್ರೆ ಕೊನೆಯ ಲೀಲೆಗಳನ್ನ, ಅಂತ್ಯ ಲೀಲೆಯನ್ನೆಲ್ಲ ಬರಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಶ್ಲೋಕ 49. ಸೇಯಿ ಸಬಲೀಲರ ಶುನೀತೆ ವಿವರಣ ಬೃಂದಾವನವಾಸಿ ಭಕ್ತೆರ ಉತ್ಕಂಠಿತ ಮನ. ಶಾಂತಿ ರೂಪಿಣಿ ಮಾತಾಜಿ ಓದ್ತಿದ ಮಾತಾಜಿ. ಉಮಾದೇವಿ ಓದ್ಲ ಶಾಂತಿ ಮಾತಾಜಿ. ರೂಪಿಣಿ ಮಾತಾಜಿ. ತುಂಬಾ ದಿನ ಆಯ್ತು ನಮ್ಮ ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಒಂದ್ ನಿಮಿಷ. ಸೇಯಿ ಸಬಲೀಲಾರ ಲೀಲಾರ ಶುನೀತೆ ವಿವರಣ ವೃಂದಾವನವಾಸಿ ಭಕ್ತೇರ ಉತ್ಕಂಠಿತ ಮನ. ಕೃಷ್ಣ. ಸೇಯಿ ಆ ಸಭಾ ಎಲ್ಲ ಲೀಲಾರ ಲೀಲೆಗಳ ಶುನೀತೆ ಕೇಳುವುದಕ್ಕೆ, ವಿವರಣ ಬಣ್ಣನೆ, ವೃಂದಾವನ ವಾಸಿ ವೃಂದಾವನ ಪ್ರಜೆಗಳು, ಭಕ್ತೇರ ಭಕ್ತರು, ಉತ್ಕಂಠಿತ ಆತಂಕದಿಂದ, ಮನಸ್ಸುಗಳು. ಅನುವಾದ: ಆ ಲೀಲೆಗಳ ಶ್ರವಣ ಮಾಡಲು ವೃಂದಾವನದ ಪ್ರಜೆಗಳೆಲ್ಲರೂ ಬಹು ಕಾತರದಿಂದಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನೋಡಿ, ವೃಂದಾವನ ವಾಸಿಗಳು ಅಂದ್ರೆ ಅವ್ರು ಯಾರು? ಅವರು ವೃಂದಾವನ ವಾಸಿಗಳು. ಅವರು ಹರೇ ಕೃಷ್ಣ ರಜಾ ನಿವಾಸಿಗಳು. ರಜ ನಿವಾಸಿಗಳು ಯಾರು? ಅವರ ಸ್ಟೇಟಸ್ ಏನು? ಮಾತಾಜಿ ರಾಮ ಅವತಾರದಲ್ಲಿ ಋಷಿಗಳು. ಅವರೆಲ್ಲ ವೃಂದಾವನ ವಾಸಿಗಳು ಅಂತಂದ್ರೆ ಅವರು ರಾಗಾತ್ಮಿಕ ಭಕ್ತರು. ರಾಗಾತ್ಮಿಕ ಭಕ್ತರು. ಸ್ವಯಂ ಅವರಲ್ಲಿ ಭಕ್ತಿ ಹೇಳಿದು ನಮ್ಮ ಹಾಗೆ ಸಾಧನ ಭಕ್ತಿ ಮಾಡೋ ಪ್ರಶ್ನೆ ಇರುವುದಿಲ್ಲ. ತನ್ನಿಂತಾನೆ ಕೃಷ್ಣ ಪ್ರೇಮದಲ್ಲಿದ್ದರು. ಎಲ್ಲರೂ ಕೂಡ ಕೃಷ್ಣ ಪ್ರೇಮದಲ್ಲಿ ಇದ್ದವರು ವೃಂದಾವನ ವಾಸಿಗಳು. ಆ ವೃಂದಾವನ ವಾಸಿಗಳು ಚೈತನ್ಯ ಲೀಲೆಗಳನ್ನ ಮಾಡಿರೋದು ಗೌಡ ದೇಶದಲ್ಲಿ ಅಲ್ವಾ? ಗೌಡ ದೇಶದಲ್ಲಿ. ಆ ವೃಂದಾವನ ನಿವಾಸಿಗಳ ಪ್ರಜೆಗಳು ಅಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಕೇಳಲಿಕ್ಕೆ ತುಂಬಾ ಕಾತುರ ಅಂತೆ. ತುಂಬಾ ಯಾವಾಗ ಕೇಳಿ, ಎಷ್ಟು ಕೇಳಿ, ಉತ್ಸಾಹ. ಮತ್ತು ಕೇಳಬೇಕು. ನಾಳೆ ಎಷ್ಟೊತ್ತಿಗೆ ತರಗತಿ ಪ್ರಾರಂಭ ಆಗುತ್ತೆ,
ಶ್ರೀ ಚೈತನ್ಯ ಚರಿತಾಮೃತ ಕೇಳಬೇಕು ಅಂತ ನಮಗೆ ಆಸಕ್ತಿ ಇರ್ತದೆಯಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಮಾತಾಜಿ. ನಾಳೆಗೆ ಎಷ್ಟೊತ್ತಿಗೆ ಬರತ್ತಪ್ಪ? ನಮ್ಗೆ 5 ಗಂಟೆ ತರಗತಿ ಅಂತ ಏನಾದ್ರೂ ಈ ಆಸಕ್ತಿ ಇದೆಯಾ ನಮ್ಗೆ? ಇದೆ ಇದೆ ಮಾತಾಜಿ. ಮಾತಾಜಿ. ಹಾಗೆಯೇ ಇಲ್ಲಿ ನಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕೂಡ ಈ ರೀತಿ ಅತಿಯಾದ ಆಸಕ್ತಿ ಕಾತರತೆಯಿಂದ ಕೇಳಬೇಕಂತೆ. ಏನ್ ಮಾಡ್ಬೇಕು? ನಾವು ಇದನ್ನ ತಿಳ್ಕೊಂಡು ನಾವು ಕೂಡ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಕಾತರತೆಯಿಂದ ಕೇಳಬೇಕು. ನಮ್ಮಲ್ಲಿ ಇಂಟ್ರೆಸ್ಟ್ ಬರಬೇಕು, ಆಸಕ್ತಿ ಇರಬೇಕು. ನಾವು ಎಂಥೂಸಿಯಾಸಮ್, ಕಾತರತೆ ಅಷ್ಟೊಂದು ನಮ್ಮ ಹತ್ರ ಯಾವಾಗ ಕೇಳಲಿ, ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ತರಗತಿ, ಆ ಥರ ನಮ್ಮ ಹತ್ರ ಇರಬೇಕಂತೆ. ಸೊ ಹಾಗಾಗಿ ಅದನ್ನೆಲ್ಲ ತಿಳಿಸ್ಲಿಕ್ಕೆ ಹೇಳ್ತಾ ಇರೋದು. ಈಗ ನಾವು ಚೈತನ್ಯ ಚರಿತಾಮೃತ ಓದುವುದು, ಭಗವದ್ಗೀತೆ ಭಾಗವತ ಓದುವುದು ಯಾಕೆ ಅಂತ ಹರೇ ಕೃಷ್ಣ ಇದನ್ನೆಲ್ಲ ಓದುವುದು? ಜ್ಞಾನ ಸಂಪಾದನೆ ಮಾಡೋಕೆ. ಜ್ಞಾನ ಸಂಪಾದನೆಗಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಕೇಳಿಸುದಿಲ್ಲ ಮಾತಾಜಿ. ಕೇಳಿಸೋದಿಲ್ವಾ ಮಾತಾಜಿ? ಕೇಳಿಸ್ತದ ಎಲ್ಲರಿಗೂ? ನಮ್ ಕೇಳಿಸುತ್ತೆ ಮಾತಾಜಿ. ಹರೇ ಕೃಷ್ಣ. ನಿಮ್ಮದೇನಾದ್ರೂ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರ್ಬೋದು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಾವು ಇಂತಹ ಅಂದ್ರೆ ಪವಿತ್ರವಾದ ಇಂತಹ ಅಂದ್ರೆ ದಿವ್ಯವಾದ ಗ್ರಂಥಗಳನ್ನ ನಾವು ಕೇಳೋದು ಅಂದ್ರೆ ಅಲ್ಲಿ ಬರೆದಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಅದು ನಮಗೆ ಉಪದೇಶ. ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ವೃಂದಾವನದ ಪ್ರಜೆಗಳು ಕಾತರದಿಂದ ಕೇಳ್ತಾ ಇದ್ರು, ಅವರೆಲ್ಲ ಶುದ್ಧ ಭಕ್ತರು. ಈಗ ನಾವೇನ್ ಮಾಡ್ಬೇಕು? ನಾವು ಕೂಡ ಕಾತರದಿಂದ ಕೇಳಬೇಕು. ತತ್ ಶೃಣು ಅಂತ ಭಗವಂತ ಅನೇಕ ಬಾರಿ ಭಗವದ್ಗೀತೆಯಲ್ಲಿ ಕೇಳಿದ್ದಾನೆ, ಶೃಣು 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 ಅಂತ. ಯಾಕೆ? ನಮಗೆ ಕಣ್ಣಿನಿಂದ ಕೃಷ್ಣನನ್ನು ನೋಡ್ಲಿಕ್ಕಾಗೋದಿಲ್ಲ. ಕಣ್ಣಿಂದ ಆಗತ್ತಾ? ಚೈತನ್ಯ ಮಹಾಪ್ರಭುಗಳು ನೋಡ್ಲಿಕ್ಕಾಗತ್ತಾ? ನಮ್ಮ ಕಣ್ಣು ಏನು? ಅದು ಚರ್ಮ ಚಕ್ಷು. ಸೊ ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೈ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಅಧಃ. ನಮಗೆ ಭಗವಂತನ ಬಗ್ಗೆ ನೋಡ್ಲಿಕ್ಕೆ, ಭಗವಂತನ ಕಣ್ಣು ಈ ಚರ್ಮದ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು? ಕಿವಿ ಮೂಲಕ ಕೇಳಬೇಕು. ಕಿವಿಯಲ್ಲಿ ಕೇಳಿದಾಗ ಹೃದಯ, ಅದರಲ್ಲಿ ಕಿವಿಯಿಂದ ಹೋಗಿದ್ದು ಹೃದಯಕ್ಕೆ ಡೈರೆಕ್ಟ್ ಹೋಗ್ಬಿಡ್ತದೆಯಂತೆ. ಆ ಹೃದಯಕ್ಕೆ ಹೋದಾಗ ಏನಾಗುತ್ತೆ? ಹೃದಯದಲ್ಲಿ ಎಲ್ಲ ನಮ್ ಕೊಳೆ ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ? ಸೊ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟೋ ಜನ್ಮದ್ದು, ಈ ಜನ್ಮದ್ದಲ್ಲ, ಕೋಟ್ಯಾಂತರ ಜನ್ಮದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೇವೆ ನಾವು. ಪಾಪಗಳ ಮೂಟೆಯೇ ನಮ್ಮ ಬೆನ್ನಿನ ಮೇಲೆ ಇದೆ. ಸೊ ಆಮೇಲೆ ನಮ್ಮಲ್ಲಿ ರಜೋಗುಣ ತಮೋಗುಣ ಇದೆ. ಹಾಗಾಗಿ ಅದು ತಾಂಡವ ಆಡ್ತಾ ಇದೆ. ಸೊ ಅದೆಲ್ಲ ಕೊಳಕು ಹೋಗ್ಬೇಕಲ್ಲ, ಇಂಜೆಕ್ಷನ್ ಚುಚ್ಚಿದಾಗ ಆಗ್ತದೆಯಂತೆ. ಈಗ ಕೆಲವರಿಗೆ ತುಂಬಾ ಸೀರಿಯಸ್ ಇರ್ತಾರೆ ಪೇಷಂಟ್ಗಳು, ಅವ್ರಿಗೆ ಏನ್ ಮಾಡ್ತಾರೆ ಡಾಕ್ಟ್ರು, ವೈದ್ಯರು ತುಂಬಾ ಹೈ ಆಂಟಿಬಯೋಟಿಕ್ ಇಂಟ್ರಾವಿನಸ್ ಸೀದಾ ರಕ್ತದೊಳಗೆ ಹೋಗಂಗೆ ಇಂಜೆಕ್ಷನ್ ಕೊಡ್ತಾರೆ ಅಲ್ವಾ? ನೀವು ಕೇಳಿರ್ಬೋದು ಅಲ್ವಾ, ಅಥವಾ ಹಾಕಿಸ್ಕೊಂಡಿರ್ಬೋದು ನಿಮ್ಮ ನೆಂಟರು, ಇಷ್ಟರು, ಅಥವಾ ಬಂಧು ಬಾಂಧವರು, ಮನೆಯವರು. ಸೊ ಅದು ಯಾಕೆ ಎಫೆಕ್ಟ್ ಆಗುತ್ತೆ? ಡೈರೆಕ್ಟ್ ಆಗಿ ಹೋಗಿ ಅಲ್ಲಿದ್ದೆಲ್ಲ ಕ್ರಿಮಿನೆಲ್ಲ ನಾಶ ಮಾಡಿಬಿಡುತ್ತೆ. ಸೊ ಅದೇ ತರಹ ಶ್ರವಣ ಮಾಡಿದರೆ ನಮಗೆ ಪೂರ್ತಿ ಒಳಗೆ ಹೋಗ್ಬಿಡ್ತದೆ ಅಂತೆ, ಹೃದಯದೊಳಗೆ ಹೋಗಿ ಎಲ್ಲ ಚೊಕ್ಕಾಗತ್ತೆ. ಕೃಷ್ಣ ಅಥವಾ ಚೈತನ್ಯ ಮಹಾಪ್ರಭುಗಳು ಹೃದಯವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಜಾಡು ಹೊಡೆದಾಗೆ ಕೊಳಕೆಲ್ಲ ತೆಗೆದು ಬಿಡ್ತಾರೆ ಅಲ್ವಾ? ಸೊ ಅದಕ್ಕೆ ನಾವು ಬಹಳ ಕಾತರದಿಂದ, ಯಾರೇ ಆಗಲಿ, ಯಾರೇ ತರಗತಿಯನ್ನು ನಡೆಸ್ತಾ ಇರಲಿ, ನಾವು ಶ್ರವಣ ಮಾಡ್ಬೇಕಂತೆ. ಯಾಕೆಂತಂದ್ರೆ ಈಗ ನಾರದ ಮುನಿಗಳು, ಶುಕ ಮುನಿಗಳು ಹೇಳಿದರೆ ಕೇಳಲಿಕ್ಕೆ ಬಂದಿದ್ರು, ಬ್ರಹ್ಮನು ಬರ್ತಾನೆ ಕೇಳಲಿಕ್ಕೆ. ಇದೆಲ್ಲ ಏನಕ್ಕೆ ಕಾರಣ? ಹರೇ ಕೃಷ್ಣ. ವೇದವ್ಯಾಸರು ಬಂದು ಕೂತ್ಕೊಂಡಿದ್ರಂತೆ ಶುಕಮುನಿಗಳು ಹೇಳೋದನ್ನ ಕೇಳಲಿಕ್ಕೆ. ಹೇಗೆ, ಯಾಕೆ ಬಂದ್ರು? ಅವರ ಮನಸ್ಸು ಪ್ಯೂರಿಫೈ ಆಗ್ಲಿಕ್ಕೆ ಮಾತಾಜಿ. ಅವರ ಮನಸ್ಸು ಪ್ಯೂರಿಫೈ ಆಗಿದೆ. ಅವರು ಆಲ್ರೆಡಿ ಶುದ್ಧ ಭಕ್ತರು. ಅವರು ಕೇಳ್ಬೇಕು ಅಂತ ಇಷ್ಟಪಟ್ಟು ಮಾತಾಜಿ ಕೃಷ್ಣನ ಲೀಲೆಗಳು ಕೇಳೋದಕ್ಕೆ, ಭಗವಂತನ ಬಗ್ಗೆ ಕೇಳಿದಷ್ಟು ಸಾಕಾಗುದಿಲ್ಲ, ಆನಂದ ಪಡಲಿಕ್ಕೆ. ಬರ್ತಾರೆ. ನಾವು ಕೇಳೋದು ನಮ್ಮ ಕೊಳಕನ್ನ ತೆಗೆದುಕೊಳ್ಳಿಕ್ಕೆ. ನಮ್ಮ ಹತ್ರ ಕೊಳಕೊತ್ತು ಇದೆ, ನಾವು ಕೊಳಕ ತೆಗಿಲಿಕ್ಕೆ ನಾವು ಕೇಳ್ಬೇಕಾಗತ್ತೆ ಅಲ್ವಾ? ನಾವಿನ್ನು ಭಕ್ತರಾಗಿಲ್ಲ. ಭಕ್ತಿಯ ಹಾದಿಯಲ್ಲಿ ನಮಗೆ ಬರ್ಬೇಕು ಅಂತ ಈಗ ಸ್ವಲ್ಪ ವಾಸನೆ ಸಿಕ್ಕಿದೆ. ಭಕ್ತಿ ಅಂದ್ರೆ ಏನು, ನಾವು ಈಗ ಭೌತಿಕ ಆಡ್ತಾ ಇದ್ದೇವೆ. ಸೊ ಹಾಗಾಗಿ ಅವರು ಆ ಭಕ್ತಿಗೆ ಬರ್ಲಿಕ್ಕೆ ನಮ್ಗೆ ಸ್ವಲ್ಪ
ಈಗ ಅವಕಾಶ ಒಂಥರ ಗೊತ್ತಾಗ್ತಾ ಇದೆ. ಆದರೆ ಅವರು ಭಕ್ತಿಯಲ್ಲಿ ಆ ಭಕ್ತಿ ಮಕರಂದ, ಆ ಭಕ್ತಿ ರಸಾಮೃತ ಸಿಂಧು ಆ ಪುಸ್ತಕದಲ್ಲಿ ಓದಿದ್ದೀರಿ. ಆ ಭಕ್ತಿ ಹೇಳೋದು ಮಹಾಸಾಗರ ಇದ್ದಂತೆ. ಅಲ್ಲಿ ಈಜಾಡ್ತಾ ಇದ್ದಾರೆ ಒಳಗಡೆ, ತಿಮಿಂಗಿಲದೊಳಗೆ ಹಿಂಗೆ ಒಳಗಡೆ ಡೀಪಾಗಿ ಈಜಾಡ್ತಾ ಇದ್ದಾರೆ, ಭಕ್ತಿ ರಸದಲ್ಲಿ ಆನಂದಿಸ್ತಾ ಇದ್ದಾರೆ. ಅದನ್ನ ಪಡಿಲಿಕ್ಕೆ ಅವ್ರು ಬರ್ತಾರೆ. ಯಾರು? ನಾರದ ಮುನಿಗಳಾಗ್ಲಿ, ವೇದವ್ಯಾಸರಾಗ್ಲಿ, ಅವರೆಲ್ಲ ಎಲ್ಲರೂ ಕೂಡ ಶುದ್ಧ ಭಕ್ತರಾದವರು. ಅವ್ರು ಯಾಕೆ ಕೇಳ್ತಾರೆ? ಅವರು ಆನಂದಿಸ್ಲಿಕ್ಕೆ ಭಗವಂತನ ಲೀಲೆಗಳನ್ನ. ನಾವು ಯಾಕೆ ಕೇಳ್ಬೇಕಾಗತ್ತೆ? ನಾವು ಆನಂದಿಸುವ ಸ್ಟೇಜಿಗೆ ಬರಬೇಕು, ನಮ್ಮಲ್ಲಿ ಇದು ಕೊಳಕು ಹೋಗ್ಬೇಕು, ನಮ್ಮಲ್ಲಿ ಪರಿಶುದ್ಧಿ ಆಗ್ಬೇಕು. ಅದಕ್ಕೆ ನಮ್ಗೆ ನಾವು ಆರಂಭಿಕ ಭಕ್ತಿಗೆ ಬರಲಿಕ್ಕಾಗಿ, ಆರಂಭಿಕ ಭಕ್ತರಿಗೆ ನಮ್ಮ ಎಲ್ಲ ಈ ಐಹಿಕ ಕೊಳಕ ತ್ರಿಗುಣಗಳ ಕೊಳಕನ್ನು ತೆಗೆದುಕೊಳ್ಳಿಕ್ಕಾಗಿ ನಾವು ಕೇಳ್ತಾ 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 ಪರಿಶುದ್ಧಿ ಆಗ್ಬೇಕು. ಆಮೇಲೆ ಯಾವಾಗ ಹೃದಯ ಕಂಪ್ಲೀಟ್ ಶುದ್ಧ ಆಗುತ್ತೋ ಆಗ ಆನಂದದ ಅನುಭೂತಿ ಆಗುತ್ತೆ, ಲಾದಿನಿ ಶಕ್ತಿ ಜಾಗೃತಿ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಆ ಲೀಲೆಗಳ ಶ್ರವಣ ಮಾಡಲಿಕ್ಕೆ ಪ್ರಜೆಗಳೆಲ್ಲ ವೃಂದಾವನದವರು ಬಹು ಕಾತುರದಿಂದಿದ್ರು. ಸೊ ಹಾಗಾಗಿ ನಾವೇನ್ ಮಾಡಬೇಕು? ಬೆಳಗಾಗಿ ಭಾಗವತಂ ತರಗತಿ, ಬೆಳಗಾಗಿ ಆ ತರಗತಿ, ಭಗವದ್ಗೀತೆ, ಭಾಗವತಂ, ಶ್ರೀ ಚೈತನ್ಯ ಚರಿತಾಮೃತ, ನಾನು ಯಾವಾಗ ಕೇಳಿಸ್ಕೊಳ್ಳಿ, ಯಾವಾಗ ಸಮಯ ಬರುತ್ತೆ, ಯಾವಾಗ ಅಮೃತವನ್ನ ನಾನು ಕುಡಿದು ನನ್ನ ಕೊಳಕನ್ನೆಲ್ಲ ತೆಗೆದುಕೊಳ್ಬೇಕು, ಯಾವಾಗ ಭಗವಂತನ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳಲಿ, ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ಹೇಗೆ ಅಳವಡಿಸ್ಕೊಳ್ಳಿ ನನ್ನ ಜೀವನದಲ್ಲಿ. ಈಗ ನನಗೆ ಮನುಷ್ಯ ಶರೀರ ಸಿಕ್ಕಿದೆ, ಮಾನವ ಶರೀರ ತುಂಬಾ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಇಲ್ಲಿ ತುಂಬಾ ಒಳ್ಳೆಯ ಪ್ರಜ್ಞೆ ಕೊಟ್ಟಿದ್ದಾನೆ ಭಗವಂತ. ಆಮೇಲೆ ನಮಗೆ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಭಗವಂತ ಕೊಟ್ಟಿದ್ದಾನೆ. ಶ್ರೀಲ ಪ್ರಭುಪಾದರಂತವ್ರನ್ನ ಕಳಿಸಿದ್ದಾನೆ ಅಲ್ವಾ, ಗುರುಗಳನ್ನ ಕಳಿಸಿದ್ದಾನೆ. ಸೊ ನಮಗೆ ಆಹ್ವಾನ ನಾವು ಸದುಪಯೋಗ ಪಡ್ಕೊಳ್ಬೇಕು. ಅದಕ್ಕೆ ನಾವು ಕೇಳೋದ್ರಿಂದ ನಾವು ಈಗ ನಮ್ಮ ಭಕ್ತಿ ಸೇವೆ ಪ್ರಾರಂಭವಾಗುತ್ತೆ. ಶ್ರವಣ, ಅದಕ್ಕೆ ಶ್ರವಣ ಮೊದಲ ಮೆಟ್ಟಿಲು. ಶ್ರವಣ, ಕೀರ್ತನ, ನಾವೇನು ಕೇಳಿದ್ದೇವೋ ಅದನ್ನು ಮತ್ತೆ ನಾವು ಹೇಳಬೇಕು, ಕೀರ್ತನ. ಆಮೇಲೆ ಸ್ಮರಣ, ಆಮೇಲೆ ನಾವು ಏನು ಕೇಳಿಸ್ಕೊಂಡಪ್ಪ ಇವತ್ತು ಭಾಗವತ, ಆಮೇಲೆ ಇವತ್ತು ಚೈತನ್ಯ ಚರಿತಾಮೃತ ನಾವು ಶ್ರವಣ ಮಾಡಬೇಕು, ಅದು ಕಾತುರದಲ್ಲಿದ್ದರು ವೃಂದಾವನವಾಸಿಗಳು, ನಾವು ಕಾತುರದಲ್ಲಿ ಇರಬೇಕು, ಅದನ್ನೇ ಮಾಡ್ತಾ ಇರಬೇಕು. ಸೊ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ, ತುಂಬ ನಿತ್ಯಾನಂದರ ಲೀಲೆಗಳನ್ನ ಅವರು ಎಷ್ಟು ಚೆನ್ನಾಗಿ ವೃಂದಾವನದಾಸರು ಬರೆದರಂತೆ. ಸೊ ಇದೆಲ್ಲ ನೆನಪು ಮಾಡ್ತಾ ಇರ್ಬೇಕಂತೆ, ಸ್ಮರಣ. ಸೊ ಇದನ್ನ ಶ್ರವಣ, ಕೀರ್ತನ, ಸ್ಮರಣ, ಇವು ಮೂರು ಆರಂಭಿಕ ಭಕ್ತರಿಗೆ ಹೇಳಲಾಗಿರ್ತಕ್ಕಂತಹ ಮುಖ್ಯವಾದ ವಿಚಾರಗಳು. ಶ್ರವಣ ಮೊದಲನೇ ಮೆಟ್ಲು, ಕೀರ್ತನೆ ಎರಡನೇ ಮೆಟ್ಲು, ಸ್ಮರಣ ಮೂರನೇ ಮೆಟ್ಲು, ನಾಲ್ಕನೇ ಮೆಟ್ಲು ಯಾವುದು? ಅದು ಪಾದಸೇವನ, ಆಮೇಲೆ ಅರ್ಚನಾ, ವಂದನ, ಆಮೇಲೆ ಸಾಕ್ಯ, ಆತ್ಮನಿವೇದನ, ಅದೆಲ್ಲ ಸಾಕ್ಯ, ಮತ್ತೆ ಯಾವುದು ಸಾಕ್ಯ, ಆತ್ಮನಿವೇದನ ಕೊನೆಗೆ ಬರುತ್ತೆ. ಅದೆಲ್ಲ ಇದು ಮುಂದುವರಿದ ಭಕ್ತರಿಗೆ. ಸೊ ನಮಗೆ ಈ ಆರಂಭಿಕ ಭಕ್ತರಿಗೆ ಶ್ರವಣ, ಕೀರ್ತನ, ಸ್ಮರಣ, ಆಮೇಲೆ ವಿಗ್ರಹ ಆರಾಧನಾ, ಇದೆಲ್ಲ ನಮಗೆ ಮುಖ್ಯವಾದದ್ದು. 50ನೇ ಶ್ಲೋಕಕ್ಕೆ ಹೋಗೋಣ. ವೃಂದಾವನೆ ಕಲ್ಪಾದ್ರುಮೆ ಸುವರ್ಣ ಸದನ ಮಹಾಯೋಗ ಪೀಠ ತಾಹಾನ್ ರತ್ನ ಸಿಂಹಾಸನ. ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಟೈಮ್ ಅದೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಪದ್ರುಮೆ ಸುವರ್ಣ ಶ್ರುತಿ ಮಾತಾಜಿ. ಮಹಾಯೋಗ ಪೀಠ ತಾಹನ್ ರತ್ನ ಸಿಂಹಾಸನ. ವೃಂದಾವನದಲ್ಲಿ ಕಲ್ಪ ಧ್ರುಮೆ ಅಪೇಕ್ಷ ವೃಕ್ಷಗಳಡಿ ಸುವರ್ಣ ಸದನ, ಚಿನ್ನದ ಸಿಂಹಾಸನ, ಬಹು ದೊಡ್ಡ ಯೋಗ ಪೀಠ, ಧಾರ್ಮಿಕ ದೇಗುಲ ತಹಾನ್, ಅಲ್ಲಿ ರತ್ನಖಚಿತವಾದ ಸಿಂಹಾಸನ, ರಾಜರು ಕೊಡುವ ಪೀಠ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವೃಂದಾವನದಲ್ಲಿರುವ ಇಚ್ಛಾತರುಗಳಡಿ ಒಂದು ಮಹಾನ್ ಯಾತ್ರಾ ಕೇಂದ್ರವಿದೆ. ಅಲ್ಲಿ ಒಂದು ರತ್ನಖಚಿತವಾದ ಸಿಂಹಾಸನ ಉಂಟು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ವೃಂದಾವನ ಧಾಮದಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಏನ್ ಹೇಳ್ತಾ ಇದ್ದಾರೆ? ವೃಂದಾವನದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಇಚ್ಛಾ ತರು, ತರು ಅಂದ್ರೆ ಮರ, ಇಚ್ಛಾ ತರು ಅಂತಂದ್ರೆ ಇದು ಅಂದ್ರೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ಅದಕ್ಕೆ
ಆ ಕಲ್ಪವೃಕ್ಷಗಳ ಕೆಳಗೆ ಬೇಡಿದ್ದನ್ನು ಕೊಡ್ತದೆ. ಇಚ್ಛಾ ತರು ಅಂದ್ರೆ ಏನು, ನಮ್ಗೆ ಏನ್ ಬೇಕಾದ್ರೂ ಕೊಡ್ತದೆ ಅಂತ. ಇಚ್ಛಾ ತರು ಯಾವ ಕಾಲದಲ್ಲಿ ಯಾವ ಹೊತ್ತಿಗೆ ಏನೇನು ಬೇಡಿದ್ರು ಕೊಡ್ತದೆ. ಅಲ್ಲಿ ಒಂದು ಮಹಾ ಯಾತ್ರಾ ಕೇಂದ್ರ ಇದೆ, ದೊಡ್ಡದೊಂದು ಯಾತ್ರಾ ಸ್ಥಳ ಇದೆ. ಅಲ್ಲಿ ವೃಂದಾವನದಲ್ಲಿಯೇ ಅಲ್ಲಿ ಒಂದು ರತ್ನಖಚಿತವಾದ ಸಿಂಹಾಸನ ಇದೆ. ಓಕೆ, ನೆಕ್ಸ್ಟ್ ಓದೋಣ. ತಾತೇವಸಿ ಆಚೆ ಸದಾ ಬ್ರಜೇಂದ್ರ ನಂದನ, ಶ್ರೀ ಗೋವಿಂದ ದೇವ ನಾಮ ಸಾಕ್ಷಾತ್ ಮದನ. ಶ್ರುತಿ ಮಾತಾಜಿ, ಶ್ರುತಿ ಮಾತಾಜಿ ಓದಿ. ಶುಭಾಂಗಿ ಮಾತಾಜಿ ಕೇಳಿಸುದಿಲ್ವಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ನಿಮಿಷ ಸ್ಪೆಕ್ಟ್ ತಗೊಳ್ತೀನಿ. ಕೇಳಿಸುತ್ತೆ ಮಾತಾಜಿ. ಶ್ಲೋಕ 52. ರಾಜ ಸೇವಾ ಆಯಾತ್ ರಾಜಾ ವಿಚಿತ್ರ ಪ್ರಕಾರ. 51 ಶ್ಲೋಕ 51 ಕೆಳಗ್ ಬಂತಲ್ಲ. ತಾತೇವಸಿ ಆಚೆ ಸದಾ ವ್ರಜೇಂದ್ರ ನಂದನ, ಶ್ರೀ ಗೋವಿಂದ ದೇವ ನಾಮ ಸಾಕ್ಷಾತ್ ಮದನ. ತಾತೆ ಆ ಸಿಂಹಾಸನದಲ್ಲಿ ವಸಿ ಕುಳಿತು ಆಚೆ ಇದ್ದಾನೆ, ಸದಾ ಯಾವಾಗಲೂ ಬ್ರಜೇಂದ್ರ ನಂದನ ಮಹಾರಾಜ ನಂದನ ಮಗ, ಶ್ರೀ ಗೋವಿಂದನ ದೇವ. ಗೋವಿಂದ ಎಂಬುದು ಅವನ ಹೆಸರು, ನಾಮ ಹೆಸರು, ಸಾಕ್ಷಾತ್ ಪ್ರತ್ಯಕ್ಷ, ಮದನ ಅಪ್ರಪಂಚಿಕ, ಮನ್ಮಥ. ಅನುವಾದ: ಆ ಸಿಂಹಾಸನದಲ್ಲಿ ನಂದ ಮಹಾರಾಜನ ಮಗ ಶ್ರೀ ಗೋವಿಂದನು ಕುಳಿತಿರುತ್ತಾನೆ. ಈ ಗೋವಿಂದನ ಸಾಕ್ಷಾತ್ ಮನ್ಮಥನೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಅಲ್ಲಿ ಏನ್ ಹೇಳ್ತದೆ, ಯಾತ್ರಾ ಕೇಂದ್ರ ಏನು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದ ಕಿ ಜೈ. ಒಂದು ಸಿಂಹಾಸನ ಇದೆ. ಆ ಸಿಂಹಾಸನದ ಯಾರು ಕುಳಿತುಕೊಂಡಿದ್ದಾರೆ? ನಂದ ಮಹಾರಾಜನ ಮಗ. ಸೊ ಶ್ರೀಕೃಷ್ಣ ಕೂತ್ಕೊಂಡಿದ್ದಾನೆ. ಅವನು ಮನ್ಮಥ, ಸಾಕ್ಷಾತ್ ಮನ್ಮಥ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ ಅಂತೆ. ಕೃಷ್ಣ ಅಂದ್ರೆ ಅವನ ಹೆಸರೇ ಆಕರ್ಷಕ. ಅವನಷ್ಟು ಮನ್ಮಥ ಅಂದ್ರೆ ತುಂಬಾ ಆಕರ್ಷಕ. ಮನ್ಮಥನ ನೋಡಿದ್ರೆ ಎಲ್ಲರೂ ಆಕರ್ಷಣೆ ಪಡ್ತಾರೆ. ಆದ್ರೆ ಭಗವಂತ ಕೃಷ್ಣ ಕೋಟಿ ಮನ್ಮಥರು ಬಂದ್ರು ಭಗವಂತನ ಇದಕ್ಕೆ, ಅವನ ಶೋಭೆಗೆ ಸರಿಸಾಟಿ ಅಲ್ಲ. ಅದಕ್ಕೆ ಅದು ಒಂದು ಹಾಡಿದೆಯಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ, ರತನ ಮಂದಿರ ಮನೋಹರ, ಆವೃತ ಕಾಲಿಂದಿ ನೀರೇ, ರಾಜಹಂಸ ಕೇಳಿ ಕೋರೆ, ತಾಹೇ ಶೋಭೆ ಕನಕ ಕಮಲ, ತಾರಾ ಮಧ್ಯೆ ಹೇಮಾ ಪೀಠ, ಅಷ್ಟಾದಲೆ ವೇಷ್ಟಿತ, ಅಷ್ಟಾದಲೆ ಪ್ರಧಾನ ನಾಯಿಕ, ತಾರಾ ಮಧ್ಯೆ ರತ್ನಾಸನೆ, ಬಸಿ ಆಚೆಂದು ಈ ಜನೆ, ಶ್ಯಾಮ ಸಂಗೆ ಸುಂದರಿ ರಾಧಿಕಾ. ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ, ರತನ ಮಂದಿರ ಮನೋಹರ, ಓ ರೂಪ ಲಾವಣ್ಯ ರಾಶಿ, ಅಮಿಯಾ ಪೋರಿ ಬೇಕಾಸಿ, ಅಮಿಯಾ ಪೋರಿ ಚೇಖಾಸಿ, ಹಾಸ್ಯ ಪರಿಹಾಸ್ಯ ಸಂಭಾಷಣೆ, ನರೋತ್ತಮ ದಾಸ ಕಯ, ನಿತ್ಯ ಲೀಲಾ ಸುಖಮಯ, ಸದಾ ಸ್ಫುರು ಕಾಮೋರ ಮನೆ, ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ, ರತನ ಮಂದಿರ ಮನೋಹರ. ಸೊ ಅದರದ ಅಂದ್ರೆ ವೃಂದಾವನದಲ್ಲಿ ಏನಿದೆ, ವೃಂದಾವನದಲ್ಲಿ ಒಂದು ರತ್ನಖಚಿತವಾದ ಸಿಂಹಾಸನ ಇದೆ. ಸೊ ಅಲ್ಲಿ ಚಿಂತಾಮಣಿ ರತ್ನಗಳಿಂದ ಅದು ಕೂಡಿದ ಅರಮನೆ ಅದು. ಅಲ್ಲಿ ಮತ್ತೆ ಆ ರತ್ನಗಳಿಂದ ಅಲಂಕೃತವಾದ ಅರಮನೆ ಮತ್ತು ಮನೋಹರವಾದ ದೇವಾಲಯಗಳಿಂದ ಅದು ತುಂಬಿದೆ. ಅದು ಎಲ್ಲಿದೆ? ಯಮುನಾ ನದಿಯ ತೀರದಲ್ಲಿದೆ. ಅಲ್ಲಿ ಆ ಯಮುನಾ ನದಿಯ ತೀರದಲ್ಲಿ ರಾಜಹಂಸಗಳು ಅಲ್ಲಿ ಆಟ ಆಡ್ತಾ ಇದೆಯಂತೆ. ಮತ್ತೆ ಆ ನೀರಿನ ಮಧ್ಯದಲ್ಲಿ ಚಿನ್ನದ ಕಮಲದ ಹೂ ಇದೆಯಂತೆ. ಆ ಥರ ಶೋಭಿಸ್ತಾ ಇದೆಯಂತೆ. ಅದು ರತ್ನಖಚಿತವಾದ ಆ ಒಂದು ಅರಮನೆ ಮತ್ತು ದೇವಾಲಯಗಳಿಂದ ಕೂಡಿದ್ದು. ಆ ಕಮಲದ ಮಧ್ಯದಲ್ಲಿಯೇ, ಅಲ್ಲಿ ಕಮಲದ ಮಧ್ಯದಲ್ಲಿ 8 ದಳಗಳಿಂದ ಕೂಡಿದ ಬಂಗಾರದ ಪೀಠ ಇದೆ. ಏನಿದೆ? ಆ 8 ದಳಗಳಿಂದ ಕೂಡಿದೆ. ಅದರಲ್ಲಿ ಮಧ್ಯದಲ್ಲಿ ಕಮಲ
ಸೊ ಅದರೊಳಗೆ ಆ ಪೀಠದ ಒಳಗೆ ಬಂಗಾರದ ಪೀಠ ಇದೆ. ಆ ದಳದ ಒಳಗೆ 8 ದಳದಿಂದ ಸುತ್ತುವರಿದ್ದ ಅಲ್ಲಿ ಒಂದು ಬಂಗಾರದ ಪೀಠ ಇದೆ. ಆ 8 ದಳಗಳ ಮೇಲೆ 8 ಪ್ರಮುಖ ಗೋಪಿಯರು ನೆಲೆಸಿದ್ದಾರೆ. ಅದರ ಮಧ್ಯದಲ್ಲಿ 8 ದಳಗಳ ಮೇಲೆ 8 ಗೋಪಿಯರಿದ್ದಾರೆ. ಅದರ ಮಧ್ಯದಲ್ಲಿ ರತ್ನ ಸಿಂಹಾಸನ ಇದೆ. ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ವಿವರಣೆ ಗೊತ್ತಾಯ್ತಾ? ರತ್ನ ಖಚಿತವಾದ ಸಿಂಹಾಸನ. ಆ ರತ್ನ ಖಚಿತವಾದ ಸಿಂಹಾಸನ, ರತ್ನ ಖಚಿತ ಅಂದ್ರೆ ಎಲ್ಲ ರತ್ನಗಳನ್ನು ಅಲಂಕಾರ ಮಾಡಿದ್ದಾರೆ. ಅಂದರೆ ಅಲ್ಲಿ ಶ್ರೀ ಶ್ಯಾಮಸುಂದರ ಮತ್ತು ಸುಂದರ ರೂಪದ ಶ್ರೀಮತಿ ರಾಧಾರಾಣಿ ಇಬ್ಬರು ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ರಾಧಾ ಮತ್ತು ಕೃಷ್ಣ ಇಬ್ಬರು ಕುಳಿತುಕೊಂಡಿದ್ದಾರೆ. ಹಾಗಾಗಿ ಈ ಕಮಲದ ಮಧ್ಯದಲ್ಲಿ 8 ದಳಗಳಿಂದ ಸುತ್ತುವರಿದ ಚಿನ್ನದ ಸ್ಥಳ ಇದು. ಏನಾಗ್ತದೆ, ದಿವ್ಯ ದಂಪತಿಗಳ ಅಪಾರ ರೂಪ ಮತ್ತು ಸೌಂದರ್ಯದ ರಾಶಿಯು ಹಾಗೂ ಅವರ ಮಧುರವಾದ ಹಾಸ್ಯ ಪರಿಹಾಸದ ಸಂಭಾಷಣೆಗಳು ಎಲ್ಲೆಡೆ ನಿರಂತರವಾಗಿ ಅಮೃತವನ್ನು ಸುರಿಸುತ್ತಿರುವಂತೆ ಭಾಸವಾಗ್ತಾ ಇದೆ. ಅಂದರೆ ರಾಧಾ ಮತ್ತು ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅವರು ಹಾಸ್ಯ ಪರಿಹಾಸ್ಯ ಇಬ್ಬರ ಒಳಗಡೆ ಹಾಸ್ಯ ಪರಿಹಾಸ್ಯ ಮಾಡಿ ಆ ಅಮೃತ ಅದು ಸುರಿಸುವಂತೆ ಅವರ ಹಾಸ್ಯ ಪರಿಹಾಸ್ಯ ನಮ್ಗೆ ಅನುಭವ ಆಗ್ತದೆ ಅಂತ ನರೋತ್ತಮ ದಾಸ ಠಾಕೂರ್ ಹೇಳ್ತಾರೆ. ಈ ಶ್ರೀ ರಾಧಾಕೃಷ್ಣರ ಈ ಆನಂದದಾಯಕ ಮತ್ತು ಶಾಶ್ವತವಾದ ದಿವ್ಯ ಲೀಲೆಗಳು ಯಾವಾಗಲೂ ನನ್ನ ಹೃದಯದಲ್ಲಿ ಮೂಡಿ ಬರಲಿ ಎಂದು ಪ್ರಾರ್ಥಿಸುತ್ತಾನೆ. ಅಂದ್ರೆ ಆ ಚಿತ್ರ ನಮ್ಮ ಹೃದಯದಲ್ಲಿ ಇರಬೇಕಂತೆ. ಹರೇ ಕೃಷ್ಣ. ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ. ಆ ಒಂದು ಇದು ವರ್ಣನೆ ಚೆನ್ನಾಗಿ ಇದೆಯಲ್ಲ? ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ, ತುಂಬಾ ಚೆನ್ನಾಗಿದೆ. ಸರಿ, ಇಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಒಂದ್ ನಿಮಿಷ ಮಾತಾಜಿ, ಅಲ್ಲೇ ಕೊಡ್ತೀನಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. 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 ಬಾಯ್. ದೂರದಿಂದ ಕುತ್ಕೊಂಡ್ರಾ? ಹಾ, ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ ದಂಡೋತ್ಪನ್ನ ಮತ್ತು ಧನ್ಯವಾದ. ಹರೇ ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲವೂ ಅಟೆಂಡೆನ್ಸ್ ಹಾಕಿದ್ದೀವಲ್ವಾ? ಆಗಿದೆ ಮಾತಾಜಿ. ಬೇರೆ